ಹರೇ ಕೃಷ್ಣ. ಲೀಲಾಮೃತ ತರಗತಿಗೆ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡೋಣ. ರೀನಾ ಮಾತಾಜಿಯನ್ನು ಕೋ-ಹೋಸ್ಟ್ ಮಾಡಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸುಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ಋಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರಿ ನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಗುರು ಮಹಾರಾಜರಿಗೆ, ಶಿಕ್ಷಾ ಗುರುಗಳಿಗೆ, ಮಾರ್ಗದರ್ಶಕ ಗುರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತೇನೆ. ಹರೇ ಕೃಷ್ಣ ಎಲ್ಲರಿಗೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರೇಮ ರಾಘವ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 235 ಅಲ್ಲಿಂದ ಹೌದು, ಅಲ್ಲೇನ್. ಹರೇ ಕೃಷ್ಣ. ಅಲೆನ್ ಗಿನ್ಸ್ಬರ್ಗ್ ಮತ್ತು ಪೀಟರ್ ಒರ್ಲೋವ್ಸ್ಕಿ ತಮ್ಮ ಕೆಲವು ಗೆಳೆಯರೊಂದಿಗೆ ಬಂದರು. ಅಲೆನ್ ಆ ಸನ್ನಿವೇಶವನ್ನು ಗ್ರಹಿಸಿ ಕೀರ್ತನಕಾರರ ನಡುವೆ ತನ್ನ ಸ್ನಾನವನ್ನು ಕಂಡುಕೊಂಡನು. ಕರಿಗಡ್ಡದಾರಿ, ಕನ್ನಡಕದಾರಿ, ಬೋಳು ನೆತ್ತಿಯ ಸುತ್ತ ಉದ್ದನೆಯ ಕಪ್ಪು ಗುಂಗುರು ಕೂದಲಿನ ಕವಿ ಕುಲಪತಿ ಅಲೆನ್ ಗಿನ್ಬರ್ಗ್ ಕೀರ್ತನೆಯಲ್ಲಿ ಸೇರಿದ್ದು ಕೀರ್ತನೆಯ ಸ್ಥಳೀಯ ಘನತೆಯನ್ನು ಬಹುವಾಗಿ ಹೆಚ್ಚಿಸಿತ್ತು. ಪ್ರಭುಪಾದರು ತಮ್ಮ ಭಾವೋದ್ವೇಗಕರ ಕೀರ್ತನೆಯನ್ನು ಡೋಲಿನ ವಾದನವನ್ನು ಮುಂದುವರಿಸುತ್ತಲೇ ಅಲೆನ್ನನ್ನು ಗುರುತಿಸಿ ಮುಗುಳ್ನಕ್ಕರು. ದಿ ನ್ಯೂಯಾರ್ಕ್ ಟೈಮ್ಸ್ನ ವರದಿಗಾರ ಅಲೆನ್ನ ಹತ್ತಿರಕ್ಕೆ ಬಂದು ಸಂದರ್ಶನಕ್ಕಾಗಿ ಕೇಳಿದನು. ಆದರೆ ಆತ ನಿರಾಕರಿಸಿದ. ವ್ಯಕ್ತಿಯೊಬ್ಬ ಪೂಜೆ ಮಾಡುತ್ತಿರುವಾಗ ಅಡ್ಡಿಯನ್ನೊಡ್ಡಬಾರದು. ಟೈಮ್ಸ್ ಪತ್ರಿಕೆಯವರು ಕಾಯಬೇಕಾಯಿತು. ಅಲೆನ್ ಟೊಂಪ್ಕಿನ್ಸ್ ಚೌಕದ ಉದ್ಯಾನವು ಆ ದಿನಗಳಲ್ಲಿ ಆಧ್ಯಾತ್ಮಿಕ ಸಂಘರ್ಷದ ಬಿಸಿ ಹಾಸಿಗೆ ಎನಿಸಿತ್ತು. ಅಲ್ಲಿ ಈ ಸಂಕೀರ್ತನ ಖಂಡಿತವಾಗಿಯೂ ಶ್ರೇಷ್ಠ ನೆಲೆ ಸ್ಥಾಪಿಸಿಕೊಂಡಿತ್ತು. ಇದ್ದಕ್ಕಿದ್ದಂತೆ ಎಲ್ಲ ಮಾತು, ಮಾದಕ ಪದಾರ್ಥ ಹಾಗೂ ಸಿದ್ಧಾಂತಗಳ ಮಧ್ಯೆ ಕೆಲವು ಜನರಿಗೆ ತಮ್ಮ ದೇಹಗಳನ್ನು, ಗಾಯನವನ್ನು ಬಳಸಿಕೊಂಡು ಬೌದ್ಧಿಕತೆಯ ಹಿಮಗಡ್ಡೆಯನ್ನು ಸೀಳಿಕೊಂಡು ಪೂರ್ಣ ಭಕ್ತಿ ಭಾವದೊಂದಿಗೆ ಹೊರಬರಲು ಅವಕಾಶ ಕೊಟ್ಟ ಸಂಕೀರ್ತನ ನಿಜವಾಗಿ ಬೆರಗುಗೊಳಿಸುವಂತದ್ದಾಗಿತ್ತು. ಕರಿಯರು ಹಾಗೂ ಪ್ಲೂಯರ್ಟೋರಿನೆಕ್ಕರು ತಮ್ಮ ಥಮಟೆಗಳೊಂದಿಗೆ ಕೋಂಗೋ ಮಾಡುತ್ತಾ ಬಂದರು. ಆದರೆ ಇಲ್ಲಿ ಸಂಪೂರ್ಣವಾಗಿ ಭಿನ್ನವಾದ ಗುಂಪು ಇತ್ತು. ಅವರಲ್ಲಿ ಕೆಲವರು ತಲೆಬೋಳಿಸಿಕೊಂಡಿದ್ದರು. ಇದು ತುಂಬಾ ಕುತೂಹಲದಾಗಿತ್ತು. ಇದು ಪುನರಾವರ್ತನೆ ಇದ್ದ ಕೀರ್ತನೆ, ಆದರೆ ಅದು ಕೂಡ ಶ್ರೇಷ್ಠವಾಗಿತ್ತು. ಇದು ಪ್ರವೇಶಿಸಲು ಸುಲಭವಾದ ಕೀರ್ತನ ಪದ್ಧತಿಯಾಗಿತ್ತು. ಇದೊಂದು ತೆರೆದ ದೃಶ್ಯ. ಇಲ್ಲಿ ವಾಸ್ತವ ಅಭ್ಯಾಸದಲ್ಲಿ ಇರುತ್ತಿದ್ದ
ಮರೆ ಕೋಣೆಗಳಿರಲಿಲ್ಲ. ಆದ್ದರಿಂದ ಪರಸ್ಪರ ಮುಗುಳ್ನಗೆ, ಸಮ್ಮತಿ ಮತ್ತು ಪ್ರೋತ್ಸಾಹಗಳ ಮೂಲಕ ಉದ್ಯಾನದಲ್ಲಿ ಒಂದು ಬಗೆಯ ಸಾಮುದಾಯಿಕ ಸ್ನೇಹ ಮಿಲನದ ಆರಂಭವಾಗಿತ್ತು. ಇದು ಪರಸ್ಪರ ವಿನಿಮಯಕ್ಕಾಗಿ ಇದ್ದ ಒಂದು ಬಗೆಯ ಗಂಭೀರ ಶ್ರುತಿ, ಕೇವಲ ತಮಟೆಗಳ ಆವೇಶದ ನುಡಿತವಲ್ಲ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಡಿ. ಪ್ರಭುಪಾದರು ಗುಂಪಿನಲ್ಲಿ ಎದ್ದು ಕಾಣುತ್ತಿದ್ದರು. ಜೋರಾಗಿ ಹಾಡುವ ಪ್ರಯತ್ನದಲ್ಲಿ ಅವರ ಹುಬ್ಬು ಗಂಟೆಕ್ಕಿತ್ತು. ಅವರ ಚಹರೆ ದೃಢವಾಗಿತ್ತು. ಅವರ ಗಂಡಸ್ಥಳ ಕೆನ್ನೆಯ ಮೇಲ್ಭಾಗದಲ್ಲಿ ರಕ್ತನಾಳಗಳು ಉಬ್ಬಿ ಎದ್ದು ಕಾಣುತ್ತಿದ್ದವು. ಹರೇ ಕೃಷ್ಣ ಹರೇ ಕೃಷ್ಣ ಎಲ್ಲರಿಗೂ ಕೇಳಿಸಲೆಂದು ಅವರು ಹಾಡುತ್ತಿದ್ದಾಗ ಅವರ ದವಡೆ ಮುಂದೆ ಚಾಚಿತ್ತು. ಅವರ ನಡವಳಿಕೆ ಪ್ರಸನ್ನವಾಗಿದ್ದರೂ ಅವರ ಕೀರ್ತನ ರೀತಿ ಗಾಢವಾಗಿತ್ತು, ಕೆಲವೊಮ್ಮೆ ಶ್ರಮಪೂರಿತವಾಗಿತ್ತು. ಆದರೆ ಇದೆಲ್ಲವೂ ಅವರ ಏಕಾಗ್ರತೆಯನ್ನು ಸೂಚಿಸುತ್ತಿತ್ತು. ಇದು ಯಾರದೋ ಯೋಗ ಮೇಳವೋ ಮೌನ ಶಾಂತಿಯ ಜಾಗರವೋ ಆಗಿರಲಿಲ್ಲ. ಪ್ರಭುಪಾದರೆ ಸ್ವತಃ ನಡೆಸುತ್ತಿದ್ದ ಶುದ್ಧ ಸಂಕೀರ್ತನವಾಗಿತ್ತು. ಜೊತೆಗೆ ಇದು ಪ್ರತಿಯೊಬ್ಬನು ಭಾಗವಹಿಸಬಹುದಾಗಿದ್ದ ಒಂದು ಹೊಸ ಅಲೆಯಾಗಿತ್ತು. ಸಮುದಾಯವು ಇದನ್ನು ಒಪ್ಪಿಕೊಳ್ಳುತ್ತಿರುವಂತೆ ತೋರಿತ್ತು. ಇದು ಎಷ್ಟು ಜನಪ್ರಿಯವಾಯಿತೆಂದರೆ ಐಸ್ ಕ್ರೀಮ್ ಮಾರಾಟಗಾರನೊಬ್ಬ ಮಾರಾಟಕ್ಕಾಗಿ ಅಲ್ಲಿಗೆ ಬಂದನು. ಪ್ರಭುಪಾದರ ಬದಿಗಳಲ್ಲಿ ಸುಂದರ ಕೂದಲಿನ 5-6 ವರ್ಷ ವಯಸ್ಸಿನ ಎಳೆಯ ಹುಡುಗರ ತಂಡವೊಂದು ಕುಳಿತಿತ್ತು. ಎಳೆಯ ಪೊಲೀಸ್ ಹುಡುಗನೊಬ್ಬ ದಿಟ್ಟಿಸಿ ನೋಡುತ್ತಾ ನಿಂತಿದ್ದನು. ಯಾರೋ ಒಬ್ಬ ಲೋಹದ ಜರಡಿಯಲ್ಲಿ ಉರಿಯುವ ಕಲ್ಲಿದ್ದಲಿನಲ್ಲಿ ಸಾಂಬ್ರಾಣಿ ಹೊಗೆ ಹಾಕತೊಡಗಿದ. ಕೊಳಲು ವಾದಕ, ತಮಟೆ ವಾದಕ ಹಾಗೂ ಕೀರ್ತನಕಾರರ ನಡುವೆ ಸುಮಧುರ ಸುಗಂಧ ಧೂಮದ ದೊಡ್ಡ ಅಲೆ ಎದ್ದಿತ್ತು. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ಪ್ಯಾರಾಗ್ರಾಫ್ ಓದಿ. ಸ್ವಾಮೀಜಿ ಶಿಷ್ಯರ ಕಡೆ ತಿರುಗಿ ಸೂಚನೆ ಕೊಟ್ಟರು. ಅವರೆಲ್ಲ ಎದ್ದು ನರ್ತಿಸತೊಡಗಿದರು. ತೆಳ್ಳಗೆ ಎತ್ತರವಾಗಿದ್ದ ಸ್ವಾಧೀಶನು ತನ್ನ ಕೈಗಳನ್ನೆತ್ತಿ ಕುಣಿಯತೊಡಗಿದ. ಅವನ ಹಿಂಬದಿಯ ಕಿಸೆಯಲ್ಲಿ ಸ್ಟೇ ಹೈ ಫೆರೆವರ್ ಎಂಬ ಕರಪತ್ರಗಳನ್ನು ತುರುಕಿಕೊಂಡಿದ್ದ. ಅವನ ಪಕ್ಕದಲ್ಲಿ ಅಚ್ಯುತಾನಂದ ನರ್ತಿಸಿದ. ಆತನ ಕತ್ತಿನ ಸುತ್ತ ದೊಡ್ಡ ಮಣಿಗಳ ಜಪಮಾಲೆ ಇತ್ತು. ಆತನ ಕೂದಲು ಗುಂಗುರಾಗಿದ್ದು ಬಹುಮಟ್ಟಿಗೆ ಜಡಗಟ್ಟಿದಂತೆ ಉದ್ದವಾಗಿದ್ದು ವಿನ್ಯಾಸವಿಲ್ಲದಾಗಿತ್ತು. ಆ ಬಳಿಕ ಬ್ರಹ್ಮಾನಂದ ಮೇಲೆದ್ದ. ಆತ ಮತ್ತು ಅಚ್ಯುತಾನಂದ ಬದುರಾಗಿ ನಿಂತರು. ಚೈತನ್ಯ ಪ್ರಭುಗಳ ಕೀರ್ತನ ಚಿತ್ರದಲ್ಲಿದ್ದಂತೆ ತೋಳುಗಳನ್ನು ಬಾಚಿದ್ದರು. ಜನಸಮೂಹದಲ್ಲಿದ್ದ ಛಾಯಾಚಿತ್ರ ಗ್ರಾಹಕರು ಮುಂದೆ ಬಂದರು. ಹುಡುಗರು ತಮ್ಮ ಭಾರವನ್ನು ಎಡ ಹೆಜ್ಜೆಯಿಂದ ಬಲ ಹೆಜ್ಜೆಗೆ ಬದಲಾಯಿಸುತ್ತಾ ಗಂಧರ್ವ ದೃಶ್ಯವನ್ನು ಸೃಷ್ಟಿಸುತ್ತಾ ದೊಡ್ಡ ಕೆಂಪು ಜಪಮಣಿ ಮಾಲೆಯನ್ನು ಕುತ್ತಿಗೆ ಸುತ್ತಿಕೊಂಡು ನರ್ತಿಸಿದರು. ಅವರೆಲ್ಲ ಸ್ವಾಮಿ ಹೆಜ್ಜೆ ಹಾಕತೊಡಗಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದಕ್ಕೆ ಜೈ. ಈಗ ಅಲ್ಲೇನ್ ಹೇಳ್ತಾ ಇದ್ದಾನೆ, ಅಲ್ಲಿ ಹೇಗೆ ಒಂದು ಗಾಯನ ನರ್ತನ ನಡೀತಾ ಇದೆ ಅಂತ ಹೇಳಿ. ಟಾಮ್ಕಿನ್ಸ್ ಚೌಕದ ಉದ್ಯಾನವು ಆ ದಿನಗಳಲ್ಲಿ ಆಧ್ಯಾತ್ಮಿಕ ಸಂಘರ್ಷದ ಬಿಸಿ ಹಾಸಿಗೆನಿಸಿತು. ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಕೃಷ್ಣನೊಂದಿಗೆ ಒಂದು ಸಂಬಂಧ ಇದ್ದೇ ಇದೆ. ಆದ್ರೆ ಆ ಸಂಬಂಧ ಇವಾಗ ಕಡಿತ ಆಗಿದೆ. ಅದನ್ನು ಮತ್ತೆ ಮರುಜೋಡಿಸುವಂಥದ್ದು, ಆ ಒಂದು ಪ್ರಯತ್ನವನ್ನು ಶ್ರೀಲ ಪ್ರಭುಪಾದರು ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಭುಪಾದರು ಮ್ಯಾಗ್ಝಿನ್ ಕೂಡ ಬರ್ತಿದ್ರು, ಮರಳಿ ದೇವೋತ್ತಮ ನಡೆಗೆ ಅಂತ ಹೇಳಿ, ನೀವು ಕೇಳಿರ್ಬೋದು. ಬ್ಯಾಕ್ ಟು ಗಾಡ್ ಹೆಡ್ ಅಂದ್ರೆ ಮತ್ತೆ ಭಗವಂತನೊಂದಿಗೆ ಆ ಸಂಬಂಧವನ್ನು ಮರುಸ್ಥಾಪಿಸುವಂಥದ್ದು, ಜೋಡಿಸುವಂಥದ್ದು. ಹಾಗೆ ಇಲ್ಲಿ ಕೆಲವು ಜನರಿಗೆ ತಮ್ಮ ದೇಹಗಳನ್ನು ಗಾಯನವನ್ನು ಬಳಸಿಕೊಂಡು ಭೌತಿಕತೆಯ ಹಿಮಗಡ್ಡೆಯನ್ನು ಸೀಡಿಕೊಂಡು ಪೂರ್ಣ ಭಕ್ತಿ ಭಾವದೊಂದಿಗೆ ಹೊರಬರಲು ಅವಕಾಶ ಕೊಟ್ಟ ಸಂಕೀರ್ತನ ನಿಜವಾಗಿ ಬೆರಗುಗೊಳಿಸುವಂತದ್ದು ಅಂತ ಹೇಳಿ, ಅಂತ ಒಂದು ಮಹಿಮೆ, ಸಂಕೀರ್ತನದ ಮಹಿಮೆಯನ್ನು ನಾವಿಲ್ಲಿ ನೋಡ್ಬೋದು, ಶಕ್ತಿ ಅಂತ ಹೇಳ್ಬೋದು. ಹಾಗೆ ಈ ಕೀರ್ತನೆ ಹೇಳುವಂಥದ್ದು ಅದು ಎಷ್ಟು ಬಾರಿ ಕೂಡ ನಾವು ಕೇಳಿದ್ದನ್ನೇ ಕೇಳಿದ್ರು ಕೂಡ ಮತ್ತೆ ಮತ್ತೆ ಕೇಳಬೇಕು ಅಂತ ಆಗ್ತದೆ. ಅದನ್ನ ಇಲ್ಲಿ ನೋಡ್ಬೋದು. ಇದು ಪುನರಾವರ್ತನೆ ಇದ್ದ ಕೀರ್ತನೆ, ಆದರೆ ಅದು ಕೂಡ ಶ್ರೇಷ್ಠವಾಗಿತ್ತು ಅಂತ. ಎಷ್ಟೇ ಸಬಾರಿ ಈ ಒಂದು ಹರೇ ಕೃಷ್ಣ ಕೀರ್ತನವನ್ನು ಕೇಳ್ತಾ ಇದ್ರೆ ಅದರಲ್ಲಿ ಹೆಚ್ಚು ಹೆಚ್ಚು ಒಂದು
ಸ್ವಾರಸ್ಯಕರ ಅಂದ್ರೆ ಹೇಳಿದ್ರೆ ಮತ್ತೆ ಮತ್ತೆ ಕೇಳ್ತಾ ಇರ್ಬೇಕಂತಾನೆ ಅನ್ಸುತ್ತೆ ಅಂತ ಹೇಳಿ. ಅದ್ರಲ್ಲಿ ಇದೇ ಆಗೋದಿಲ್ಲ, ನಮ್ಗೆ ಬೇಸರ ಆಗೋದೇ ಇಲ್ಲ. ಸೊ ಇದೊಂದು ಸುಲಭವಾದ ಕೀರ್ತನ ಪದ್ಧತಿಯಾಗಿತ್ತು. ಇಲ್ಲಿ ಹೇಗಿದ್ರು ಆ ಒಂದು ಭಕ್ತರ ನಡುವೆ ಅಂತ ಹೇಳಿದ್ರೆ ಆ ಜನರು ಹೇಗಿದ್ರು ಅಂತ ಹೇಳಿದ್ರೆ ಅವರಲ್ಲಿ ಯಾವುದೇ ಒಂದು ಒಬ್ಬರನ್ನು ನೋಡಿ ಆಗುದಿಲ್ಲ, ಆ ರೀತಿ ಇರ್ಲಿಲ್ಲ. ಎಲ್ಲರೂ ಕೂಡ ಒಂದು ಸ್ನೇಹ ಸಂಬಂಧದಲ್ಲಿ ಇದ್ರು. ಒಬ್ಬರನ್ನು ನೋಡಿ ಒಬ್ಬರು ಮುಗುಳ್ನಗೆ ಈ ರೀತಿ ಸಮ್ಮತಿ, ಪ್ರೋತ್ಸಾಹ ಇದೆಲ್ಲವನ್ನು ಕೂಡ ಅಲ್ಲಿ ನೋಡ್ಬೋದು. ಆ ಸ್ನೇಹ ಮಿಲನ ಅಲ್ಲಿ ಆಗ್ತಾ ಇತ್ತು. ಪರಸ್ಪರ ನಿಮಿಕ್ಕಾಗಿ ಇದ್ದ ಒಂದು ಬಗೆಯ ಗಂಭೀರ ಶ್ರುತಿ ಕೇವಲ ತಮಟೆಗಳ ಆವೇಶದ ನುಡಿತವಲ್ಲ. ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗಿರುವಂತದ್ದು, ಅಲ್ಲಿ ಎಷ್ಟೇ ಒಂದು ವಾದ್ಯಗಳ ಒಂದು ವಾದ್ಯಗಳು ನುಡಿಸ್ತಾ ಇದ್ರು ಕೂಡ ಅದರ ಒಂದು ಏನ್ ಹೇಳ್ತಾರೆ ಶಬ್ದದೊಂದು ಪ್ರಭುಪಾದರ ಆ ಒಂದು ಸ್ವರ ಏನಿದೆ ಅದು ಗಟ್ಟಿಯಾಗಿ ಕೇಳಿಸ್ತಿತ್ತು ಅಂತೇಳಿ. ಅಷ್ಟೊಂದು ಸುಮಧುರವಾಗಿತ್ತು, ಗಟ್ಟಿಯಾಗಿ ಕೇಳಿಸ್ತಾ ಇತ್ತು. ಅದು ಕೂಡ ಅವರು ಹರೇ ಕೃಷ್ಣ ಹೇಳ್ಬೇಕಾದ್ರೆ ಅದರಲ್ಲಿ ಸಂಪೂರ್ಣವಾಗಿ ಅದರಲ್ಲಿ ತಲ್ಲೀನರಾಗಿದ್ರು ಅವರು ಅಂತೇಳಿ. ಸೊ ಆ ರೀತಿ ಅವರ ಕೀರ್ತನ ರೀತಿ ಗಾಢವಾಗಿತ್ತು, ಕೆಲವೊಮ್ಮೆ ಶ್ರಮ ಪೂರಿತವಾಗಿತ್ತು. ಹಾಗೆ ಪ್ರಭುಪಾದರಿಗೆ ಅವರ ಕೀರ್ತನೆ ಮಾಡುವಾಗ ಪ್ರತಿಯೊಬ್ಬರು ಕೂಡ ಎದ್ದು ನರ್ತಿಸ್ಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ಈಗ ಭಗವಂತನ ಎದುರಿಗೆ ಒಂದು ಸ್ವಾಮಿ ಹೆಜ್ಜೆ ಹಾಕೋದು ನೀವೆಲ್ಲ ನೋಡಿರ್ಬೋದು ಈ ಫೆಸ್ಟಿವಲ್ ಟೈಮಲ್ಲಿ. ಹೌದು, ಇಸ್ಕಾನ್ ಅಲ್ಲಿ ಫೆಸ್ಟಿವಲ್ ಟೈಮಲ್ಲಿ ಅಥವಾ ಸಂಡೇ ಕೀರ್ತನೆ ಈ ತರ ಎಲ್ಲ ಇರುತ್ತೆ. ಅಲ್ಲಿ ಈ ಸ್ವಾಮಿ ಹೆಜ್ಜೆ ಹಾಕುವಂಥದ್ದು ನೀವು ಗಮನಿಸಿರ್ಬೋದು. ಅದು ಸಿಂಪಲ್ ಆಗಿ ಸ್ಟೆಪ್ಸ್ ಅದೇ ತರ ಮಾಡ್ಬೇಕು. ಸೊ ಅದನ್ನ ಪ್ರತಿಯೊಬ್ಬರು ಕೂಡ ಹಾಕ್ತಾ ಇದ್ರು ಅಂತೇಳಿ. ಅಂದ್ರೆ ಪ್ರತಿಯೊಬ್ಬರನ್ನು ಕೂಡ ಅವರು ಬಯಸ್ತಾ ಇದ್ರು, ಅಂದ್ರೆ ಎಲ್ಲರೂ ಕೂಡ ಎದ್ದು ನರ್ತನೆ ಮಾಡ್ಲಿ ಅಂತೇಳಿ. ಹಾಗೆ ಅವರ ಶಿಷ್ಯರು ಎದುರು ಬದರಾಗಿ ಬ್ರಹ್ಮಾನಂದ, ಚಿತ್ತಾನಂದ ಅವರೆಲ್ಲ ನಿಂತು ಕೀರ್ತನೆ ಮಾಡ್ತಾ ಇದ್ರು, ನೃತ್ಯವನ್ನು ಮಾಡ್ತಾ ಇದ್ರು. ಆಗ ಅಲ್ಲಿ ಉಳಿದ ಯಾರೆಲ್ಲ ಇದ್ರು ಭಕ್ತರು, ಜನರು, ಅವರೆಲ್ಲರೂ ಕೂಡ ಎದ್ದು ನರ್ತಿಸ್ತಾ ಇದ್ರು ಅಂತ ಹೇಳಿ. ಹರೇ ಕೃಷ್ಣ. ಮಿಥುನ್ ಅಭಿನವ್ ಓದಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಿಂದ ಮಾತಾಜಿ? ಬ್ರಹ್ಮಾನಂದ. ಒಮ್ಮೆ ನಾನು ಎದ್ದ ಮೇಲೆ ಸ್ವಾಮಿಯವರು ಡೋಲನ್ನು ನುಡಿಸುತ್ತಿರುವವರೆಗೂ ನಿಂತೇ ಇರಬೇಕೆಂದು ಯೋಚಿಸಿದೆ. ಅವರು ಇನ್ನು ನುಡಿಸುತ್ತಿರುವಾಗಲೇ ನಾನು ಕುಳಿತುಕೊಂಡರೆ ಅದು ಅಪರಾಧವಾದೀತೆಂದು ನಾನು ಭಾವಿಸಿದೆ. ಹಾಗಾಗಿ ನಾನು 1 ಗಂಟೆ ಕಾಲ ನರ್ತಿಸಿದೆ. ಅಪ್ಪಟವಾಗಿ ಭಾರತೀಯ ಶೈಲಿಯ ತಲೆದೂಗಿ ಪ್ರಭುಪಾದರು ಸಮರ್ಥಿಭಾವದ ಅಭಿನಯ ನೀಡಿದರು. ಆ ಬಳಿಕ ಮತ್ತಷ್ಟು ನರ್ತಕರನ್ನು ಆಹ್ವಾನಿಸುತ್ತಾ ತಮ್ಮ ತೋಳುಗಳನ್ನು ಎತ್ತಿದರು. ಇನ್ನಷ್ಟು ಶಿಷ್ಯರು ನರ್ತಿಸತೊಡಗಿದರು. ಕೆಲವು ಹಿಪ್ಪಿಗಳು ನರ್ತಿಸಲು ಪ್ರಯತ್ನಿಸಿದರು. ಪ್ರತಿಯೊಬ್ಬನು ಸಂಕೀರ್ತನದಲ್ಲಿ ಗಾನ ಮಾಡುತ್ತಾ ನರ್ತಿಸಬೇಕೆಂದು ಪ್ರಭುಪಾದರು ಬಯಸಿದರು. ಆ ನರ್ತನವು ರಂಗಿನ ಮೇಲೆ ಬರಿಗಾಲಿನಲ್ಲಿ ಹೆಜ್ಜೆ ಹಾಕುವ ಗಂಭೀರ ಓಲಾಟವಾಗಿತ್ತು. ನರ್ತಕರು ಕೈಗಳನ್ನು ಮೇಲೆ ಎತ್ತರಕ್ಕೆ ಎತ್ತಿದರು. ಅವರು ಬೆರಳುಗಳು ಶರದೃತುವಿನ ವೃಕ್ಷಗಳ ಕೊಂಬೆಗಳ ಮೇಲಿನ ಅಗಸದತ್ತ ಚಾಚಿದವು. ಜನಜಂಗುಳಿಯ ಉದ್ದಕ್ಕೂ ಅಲ್ಲಲ್ಲಿ ಕೀರ್ತನಗೈಯುತ್ತಿರುವವರು ಭಾವೋದ್ವೇಗವನ್ನು ಅನುಭವಿಸುತ್ತಿದ್ದರು. ಹುಡುಗಿಯೊಬ್ಬಳು ಕಣ್ಣು ಮುಚ್ಚಿ ಬೆರಳುಗಳಿಂದ ತಾಳ ಹಾಕುತ್ತಿದ್ದಳು. ಕೀರ್ತನ ಮಾಡುತ್ತಾ ಮನಸ್ಸು ಕಾಣುತ್ತಾ ತಲೆ ತೂಗುತ್ತಿದ್ದಳು. ತುಂಬು ವಯಸ್ಸಾದ ಸುಕ್ಕುಗಟ್ಟಿದ ಮುಖದ ಪೊಲೀಸ್ ಮಹಿಳೆಯೊಬ್ಬಳು ಶೂನ್ಯವಾಗಿ ಆ ಹುಡುಗಿಯನ್ನು ದಿಟ್ಟಿಸುತ್ತಿದ್ದಳು. ವೃದ್ಧ ಮಹಿಳೆಯರ ಸಣ್ಣ ಗುಂಪುಗಳು ಅಲ್ಲಲ್ಲಿ ಜನಜಂಗುಳಿಯ ನಡುವೆ ನಿಂತಿದ್ದವು. ಅವರು ತಲೆಯನ್ನು ವಸ್ತ್ರದಿಂದ ಮುಚ್ಚಿಕೊಂಡಿದ್ದರು. ಕೆಲವರು ತಂಪು ಕನ್ನಡಕ ಧರಿಸಿದ್ದರು. ಅವರು ಕೀರ್ತನದಲ್ಲಿ ಕುತೂಹಲಕರ ದೃಶ್ಯಗಳನ್ನು ಗುರುತಿಸುತ್ತಾ ಉತ್ಸಾಹಭರಿತವಾಗಿ ಮಾತನಾಡುತ್ತಿದ್ದರು. ಕೀರ್ತನಾನಂದನು ಮಾತ್ರವೇ ಧೋತಿಯನ್ನು ಉಟ್ಟಿದ್ದನು. ಪ್ರಭುಪಾದರ ತರುಣ ರೂಪಾಂತರದಂತೆ ಕಾಣುತ್ತಿದ್ದನು. ಶರದೃತುವಿನ ಅಪರಾಹ್ನದ ಬಿಸಿಲಿನ ಗುಂಪಿನ ಮೇಲೆ ಮೃದುವಾಗಿ ಬಿದ್ದಿತ್ತು. ಉದ್ದನೆಯ ತಂಪು ನೆರಳುಗಳೊಡನೆ ಹೊಂಬಣ್ಣದ ಜಳದಿಂದ ಅವನ ಮೇಲೆ ದಟ್ಟ ಪ್ರಕಾಶವನ್ನು ಬೀರಿತು. ಹಾರ್ಮೋನಿಯಂ ನಿರಂತರ ಝೇಂಕಾರವನ್ನು ನುಡಿಸುತ್ತಿತ್ತು.
ಮಾಸಿದ ಮಿಲಿಟರಿ ಜಾಕೆಟ್ ಒಂದನ್ನು ತೊಟ್ಟು ಹುಡುಗನೊಬ್ಬ ಮರದ ರೆಕಾರ್ಡ್ನಲ್ಲಿ ಹೊಸ ಧ್ವನಿ ತರಂಗಗಳನ್ನು ಎಬ್ಬಿಸಿದ. ಎಲ್ಲವೂ ವಾದ್ಯೋಪಕರಣಗಳ ನಾದವು ಮಿಶ್ರವಾಗಿದ್ದರೂ ಸ್ವಾಮೀಜಿಯವರ ಧ್ವನಿ ಇತರ ವಾದ್ಯ ಧ್ವನಿಗಳನ್ನು ಮೀರಿ ಹೊಮ್ಮುತ್ತಿತ್ತು. ಇದು ಹೀಗೆ ಗಂಟೆಗಟ್ಟಲೆ ನಡೆಯಿತು. ಮಂತ್ರದ ಪ್ರತಿಯೊಂದು ಸಾಲಿನ ಕೊನೆಯಲ್ಲಿ ಮುಂದಿನ ಸಾಲನ್ನು ಪ್ರಾರಂಭಿಸುವುದಕ್ಕೆ ಮೊದಲು ಭುಜಗಳನ್ನು ಆಡಿಸಿದರು. ಪ್ರಭುಪಾದರು ತಲೆ ಮತ್ತು ಹೆಗಲುಗಳು ನೇರವಾಗಿ ದೃಢವಾಗಿ ಇದ್ದವು. ಅವರ ಶಿಷ್ಯರು ಅವರಿಗೆ ಹತ್ತಿರವಾಗಿ ಅದೇ ರಂಗಿನ ಮೇಲೆ ಕುಳಿತಿದ್ದರು. ಅವರ ಕಣ್ಣುಗಳಲ್ಲಿ ಧಾರ್ಮಿಕ ಭಾವೋದ್ವೇಗ ಪ್ರತಿಫಲಿಸುತ್ತಿತ್ತು. ಅಂತಿಮವಾಗಿ ಪ್ರಭುಪಾದರು ಗಾಯನವನ್ನು ನಿಲ್ಲಿಸಿದರು. ಪ್ರಭುಪಾದರು ಹಠಾತ್ತನೆ ಎದ್ದು ನಿಂತರು. ಅವರು ಮಾತನಾಡಲಿದ್ದಾರೆಂದು ಜನಕ್ಕೆ ತಿಳಿಯಿತು. ಆಗ 4 ಗಂಟೆ ಶರದೃತುವಿನ ಬೆಚ್ಚಗಿನ ಸೂರ್ಯ ಇನ್ನು ಉದ್ಯಾನವನದ ಮೇಲೆ ಹೊಳೆಯುತ್ತಿದ್ದ. ವಾತಾವರಣ ಶಾಂತವಾಗಿತ್ತು. ಮಂತ್ರ ಗಾಯನ ತಂದುಕೊಟ್ಟ ಏಕಾಗ್ರತೆಯಿಂದಾಗಿ ಮನೋಪಕ್ವತೆಯನ್ನು ಗಳಿಸಿಕೊಂಡ ಸಭೆ ಲಕ್ಷ್ಯ ಕೊಟ್ಟು ಅವರ ಮಾತುಗಳನ್ನು ಆಲಿಸಲು ಸಿದ್ಧವಾಗಿತ್ತು. ಧನ್ಯವಾದ ಹರೇ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. Yes. ಇಲ್ಲಿ ಬ್ರಹ್ಮಾನಂದ ಅವರ ಪ್ರಭುಪಾದರ ಅವರ ಶಿಷ್ಯರು ಅವ್ರೇನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಪ್ರಭುಪಾದರು ಇನ್ನು ಡೋಲನ್ನು ನುಡಿಸ್ತಾ ಇದ್ರು. ಅವರು ನುಡಿಸ್ತಾ ಇರ್ಬೇಕಾದ್ರೆ ನಿಂತೇ ಇರ್ಬೇಕು ಅಂತ ಹೇಳಿ ಅವರು ಯೋಚಿಸ್ತಾರೆ, ಯಾರು ಬ್ರಹ್ಮಾನಂದರು. ಹಾಗೆ ಅವರು 1 ಗಂಟೆ ಕಾಲ ನರ್ತಿಸ್ತಾನೆ ಇರ್ತಾರೆ ಅಂತ ಹೇಳಿ. ಅಂದ್ರೆ ಇದು ಒಂದು ಸದಾಚಾರ, ಎಟಿಕ್ವೇಟ್, ವೈಷ್ಣವ ಎಟಿಕ್ವೇಟ್ ಅಂತ ಹೇಳಿ. ಯಾಕಂದ್ರೆ ಅವರು ಸ್ವಾಮೀಜಿ ಅವರು ಡೋಲನ್ನು ನುಡಿಸ್ತಾ ಇದ್ದಾರೆ ನಿಂತ್ಕೊಂಡು ಅಂತ ಹೇಳಿದಾಗ ನಾವು ಕುಳಿತುಕೊಳ್ಬಾರ್ದು, ನಿಂತ್ಕೊಂಡೇ ಇರ್ಬೇಕು ಅಂತ ಹೇಳಿ. ಇರೋದೊಂದೊಂದು ಇಲ್ಲಿ ನೋಡ್ಬೋದು ನಾವು. ಹಾಗೆ ಈಗ ನರ್ತನ ಮಾಡುವಾಗ 2 ಕೈಗಳನ್ನು ಮೇಲೆ ಎತ್ತಿ ಮಾಡುವಂಥದ್ದು. ಇದರಿಂದ ಏನಾಗ್ತದೆ, ಆ ಭಗವಂತನಿಗೆ ಶರಣ ಆಗುವಂಥದ್ದು ಆ ಸೂಚನೆಯನ್ನು ನೋಡ್ಬೋದು. ಆ ರೀತಿಯಾಗಿ ಮೇಲೆ ಎತ್ತಿ ನರ್ತನ ಮಾಡ್ತಾರೆ. ಹೀಗೆ ಅಲ್ಲಿ ಯಾರೆಲ್ಲ ಇದ್ರು ಅಂತ ಹೇಳಿ ನೋಡ್ಬೋದು. ಮಹಿಳೆಯರಿದ್ರು, ವೃದ್ಧರಿದ್ರು, ಹುಡುಗಿಯರಿದ್ರು. ಅವರೆಲ್ಲರೂ ಕೂಡ ಅಲ್ಲಿ ಅದಕ್ಕೆ ಆ ಒಂದು ಸಂಕೀರ್ತನಕ್ಕೆ ತಲೆದೂಗಿಸ್ತಾ ಇದ್ರು. ಅಂದ್ರೆ ಅವರು ಕೂಡ ಅದರಲ್ಲಿ ಕೇಳ್ತಾ ಇದ್ರು. ಹಾಗೆ ಇಲ್ಲಿ ಕೀರ್ತನಾನಂದನು ಪ್ರಭುಪಾದರ ತರುಣ ರೂಪಾಂತರದಂತೆ ಕಾಣ್ತಿದ್ದನು ಅಂತ ಹೇಳಿ. ಅಂದ್ರೆ ಆ ಧೋತಿಯನ್ನೆಲ್ಲ ಉಟ್ಟು ಅವನು ಆ ರೀತಿಯಾಗಿ ಕಾಣಿಸ್ತಾ ಇದ್ದ. ಮತ್ತೆ ಇಲ್ಲಿ ವಾದ್ಯೋಪಕರಣಗಳ ನಾದವು ಮಿಶ್ರವಾಗಿದ್ರು ಕೂಡ ನಾವಿಲ್ಲಿ ಗಮನಿಸ್ಬೋದು, ಸ್ವಾಮೀಜಿಯವರ ಧ್ವನಿ ಇತರ ವಾದ್ಯ ಧ್ವನಿಗಳನ್ನು ಮೀರಿ ಹೊಮ್ಮುತ್ತಿತ್ತು ಅಂತ ಹೇಳಿ. ಇದು ಹೀಗೆ ಗಂಟೆಗಟ್ಟಲೆ ನಡೆಯಿತು. 1-2 ಗಂಟೆ ಅಲ್ಲ, ಗಂಟೆಗಟ್ಟಲೆ ನಡೀತಾನೆ ಇತ್ತು ಹೇಳಿ. ಕೀರ್ತನೆ ಮಾಡುವಾಗ ಪ್ರಾರಂಭಿಕ ಹಂತದಲ್ಲಿ ನಮಗೆ ಅಷ್ಟೊಂದು ಗಂಟೆಗಳ ಕಾಲ ಮಾಡ್ಲಿಕ್ಕೆ ಆಗುದಿಲ್ಲ. ಏನಿದ್ರು ಒಂದು 15 ನಿಮಿಷ, ಅರ್ಧ ಗಂಟೆ ಮಾಡುವಂಥದ್ದು. ಅದು ಅಭ್ಯಾಸ ಆಗ್ಬೇಕು ಹೇಳ್ತಾರೆ ಕೃಷ್ಣ ಭಗವದ್ಗೀತೆಯಲ್ಲಿ. ಯಾರಿಗೆ? ಅರ್ಜುನನಿಗೆ. ಅಭ್ಯಾಸ ಏನ ಕೌಂತೆಯ ಅಂತೇಳಿ. ನಾವು ಅಭ್ಯಾಸ ಮಾಡ್ಬೇಕು. ಹೇಗೆ ನಾವು ಭೌತಿಕವಾಗಿ ಅಭ್ಯಾಸವನ್ನು ಮಾಡ್ತೇವೆ, ಒಂದು ಹುದ್ದೆಯನ್ನು ಅಲಂಕರಿಸಬೇಕಾದ್ರೆ, ಈಗ ಒಂದು ಉದಾಹರಣೆಗೆ IAS ಆಫೀಸರ್ ಆಗ್ಬೇಕಾದ್ರೆ ಒಂದು 18 ಗಂಟೆಗಳ ಕಾಲ ಓದ್ಬೇಕು, ಸುಮ್ಮನೆ ಆಗುದಿಲ್ಲ. ಅದೇ ರೀತಿ ನಾವು ಭೌತಿಕವಾಗಿ ಏನಾದ್ರೂ ಸಾಧಿಸ್ಬೇಕಂತ ಹೇಳಿದ್ರೆ ನಾವು ಎಷ್ಟೊಂದು ಅಭ್ಯಾಸ ಮಾಡ್ಬೇಕು ಅಂತ ಇರ್ಬೇಕಾದ್ರೆ, ಆಧ್ಯಾತ್ಮಿಕದಲ್ಲಿ ನಾವು ಮುಂದುವರಿಬೇಕಾದ್ರೆ, ಪ್ರಗತಿಯನ್ನು ಸಾಧಿಸ್ಬೇಕಾದ್ರೆ, ನಮ್ಮ ಗುರಿಯನ್ನು ತಲುಪೋದಕ್ಕೋಸ್ಕರ, ಅಂದ್ರೆ ಗುರಿಯನ್ನು ತಲುಪಬೇಕಂತಾದ್ರೆ ಆ ಭಗವಂತನನ್ನು ಫೇಸ್ ಟು ಫೇಸ್ ನೋಡ್ಬೇಕು, ಅವನ ಧಾಮಕ್ಕೆ ಹೋಗ್ಬೇಕು ಅಂತ ಹೇಳಿ ಇದ್ರೆ ನಾವು ಅದಕ್ಕಾಗಿ ಅಭ್ಯಾಸ ಮಾಡ್ಬೇಕು. ಮೊದಲನೇದಾಗಿ ನಾವು 16 ಸತ್ತು ಜಪವನ್ನು ಮಾಡ್ಬೇಕು. ಅದು ಕೂಡ ಗುಣಾತ್ಮಕವಾಗಿ ಮಾಡುವಂಥದ್ದು, ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಮಾಡುವಂಥದ್ದು. ಹಾಗೆ ಕೀರ್ತನೆಯನ್ನು ಮಾಡುವಂಥದ್ದು, ಈ ಪುಸ್ತಕವನ್ನು ಓದುವಂಥದ್ದು, ಪ್ರಭುಪಾದರ ಪುಸ್ತಕವನ್ನು ಪ್ರತಿದಿನ ಓದುವಂಥದ್ದು, ಎಲ್ಲವೂ ಕೂಡ ಅಭ್ಯಾಸದಿಂದ ಸಾಧ್ಯ. ಹಾಗೆ ಇಲ್ಲಿ ಪ್ರಭುಪಾದರು ಅವರು ನಿತ್ಯ ಸಿದ್ಧರು, ಅವರು ಭಗವಂತನ ಪ್ರತಿನಿಧಿ. ಅವರು ನಮಗೆ ಈ ಒಂದು ಮತ್ತೆ ಮರಳಿ ದೇವತನಡೆಗೆ, ಭಗವಂತನಡೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಇಲ್ಲಿಗೆ ಬಂದಿರುವಂಥದ್ದು. ಅವ್ರದ್ದು ನಾವು ನೋಡ್ಬೋದು, ಸ್ವಾಭಾವಿಕವಾಗಿ ಅವರ ಒಂದು ಅಷ್ಟು ಗಂಟೆಗಳ ಕಾಲ ಅದರಲ್ಲಿಯೇ ತಲ್ಲೀನರಾಗಿ ಅವರು ಹರೇ ಕೃಷ್ಣ ಕೀರ್ತನವನ್ನು ಮಾಡುವಂಥದ್ದು. ಹೀಗೆ ಪ್ರಭುಪಾದರ ಅವ್ರು ಹೇಗಿದ್ರು ಇದು ನಾವು ನೋಡ್ಬೋದು. ಅವರು ಭುಜಗಳನ್ನು ಆಡಿಸಿದರೂ ಕೂಡ
ಪ್ರಭುಪಾದರ ತಲೆ ಮತ್ತು ಹೆಗಲುಗಳು ನೇರವಾಗಿ ದೃಢವಾಗಿ ಇದ್ದವು. ಅಷ್ಟೊಂದು ಒಂದು ಅವರನ್ನ ನೋಡ್ಬೇಕಾದ್ರೇನೆ ಅವರನ್ನ ಅನುಸರಿಸಬೇಕು ಅಂತ ಅನಿಸ್ತಾ ಇತ್ತು ಅಂತ ಹೇಳಿ. ಹಾಗೆ ಅವರು ಆ ಒಂದು ಕೀರ್ತನೆ ಮಾಡುವಾಗ ಎದುರುಗಿದ್ದ ಶಿಷ್ಯರಿಗೆ ಅವರ ತಲೆಯನ್ನು ಹೀಗೆ ಅಲುಗಾಡಿಸಿ ಏನ್ ಹೇಳ್ತಾರೆ, ತಲೆ ದೂಗುವಾಗ್ಲೇನೆ ಅವರಿಗೆ ಅರ್ಥ ಆಗ್ತಾ ಇತ್ತು ಶಿಷ್ಯರಿಗೆ ಅಂತ ಹೇಳಿ. ಹಾಗೆ ಅದನ್ನು ಕೂಡ ಅವರು ಮಾಡ್ತಾ ಇದ್ರು. ಅವರು ಇನ್ನೇನು ಪ್ರಭುಪಾದರು ಎದ್ದು ನಿಲ್ತಾರೆ. ಸೊ ಅವ್ರು ಇನ್ನೇನು ಮಾತು ಪ್ರಾರಂಭಿಸ್ತಾರೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಅವರ ಹತ್ತಿರ ಬಂದು ಕುಳಿತುಕೊಳ್ತಾರೆ. ಅಂದ್ರೆ ಇನ್ನೇನ್ ಹೇಳ್ತಾರೆ, ಇನ್ನು ಕೂಡ ಏನೋ ನಮ್ಗೆ ವಿಶೇಷವಾದ ಒಂದು ವಿಷಯಗಳನ್ನು ಹೇಳ್ತಾರೆ ಅಂತ ಹೇಳಿ ಗಮನ ಕೊಟ್ಟು ಲಕ್ಷ್ಯ ಕೊಟ್ಟು ಹೇಳುವುದಕ್ಕೆ ಮುಂದಾಗ್ತಾರೆ. ಎಸ್, ಮುಂದೆ ಎನ್ ಲಕ್ಷ್ಮಿ ಮಾತಾಜಿ ಓದಿ. ಎನ್ ಲಕ್ಷ್ಮಿ. ಪಿಲ್ಲರೆಡ್ಡಿ ಓದಿ ಓದಿ. ಒಂದ್ ಸೆಕೆಂಡ್. ಹರೇ ಕೃಷ್ಣ. ಎಲ್ಲಿಂದ ಮಾತಾಜಿ? ಕೀರ್ತನೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಕೀರ್ತನೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಅವರನ್ನು ಕುರಿತು ಪ್ರಭುಪಾದರು ಮಾತನಾಡತೊಡಗಿದರು. ಅವರು ಹೇಳಿದರು, ಹರೇ ಕೃಷ್ಣ ಸಂಕೀರ್ತನೆಯನ್ನು 500 ವರ್ಷಗಳ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಚೈತನ್ಯ ಮಹಾಪ್ರಭುಗಳು ಪರಿಚಯಿಸಿದರು. ಹರೇ ಎಂದರೆ ಓ ಭಗವಂತನ ಚೈತನ್ಯವೇ ಎಂದು ಅರ್ಥ. ಕೃಷ್ಣನೇ ಭಗವಂತ. ರಾಮ ಎನ್ನುವುದು ಕೂಡ ಪರಮಪ್ರಭುವಿನ ಹೆಸರು. ಅತ್ಯುನ್ನತ ಆನಂದ ಎಂದು ಅದರ ಅರ್ಥ. ಶಿಷ್ಯರು ಅವರ ಮಾತನ್ನು ಕೇಳುತ್ತಾ ಪಾದದ ಬಳಿ ಕುಳಿತಿದ್ದರು. ರಾಮನು ಸ್ವಾಮೀಜಿಯನ್ನು ಕಾಣಲು ಕೈಯನ್ನು ಸೂರ್ಯನಿಗೆ ಮರೆ ಮಾಡಿಕೊಂಡು ಓರೆಗಣ್ಣಿನಿಂದ ನೋಡುತ್ತಿದ್ದನು. ನೆಲದ ಮೇಲಿನದನ್ನು ಕೇಳಿಸಿಕೊಳ್ಳುವ ಹಕ್ಕಿಯ ಕತ್ತಿನಂತೆ ಕೀರ್ತನಾನಂದನ ತಲೆ ಒಂದು ಬದಿಗೆ ವಾಲಿತು. ಪ್ರಭುಪಾದರು ದಪ್ಪನೆಯ ಓಕ್ ಮರದ ಬದಿಗೆ ನೇರವಾಗಿ ನಿಂತಿದ್ದರು. ಸಮರ್ಪಕ ಮಾತುಗಾರನ ಭಂಗಿಯಲ್ಲಿ ಅವರು ತಮ್ಮ ಮುಂದೆ ಕೈಗಳನ್ನು ಸಡಿಲವಾಗಿ ಜೋಡಿಸಿದ್ದರು. ಅವರ ತಿಳಿ ಕೇಸರಿ ನಿಲುವಂಗಿ ಅವರನ್ನು ಮನೋಹರವಾಗಿ ಆವರಿಸಿತ್ತು. ಹಿಂದಿರುವ ಮರ ಪರಿಪೂರ್ಣವಾಗಿ ನೆಟ್ಟಿಟ್ಟಂತೆ ತೋರಿತು. ಆದರೆ ದಪ್ಪ ಕಾಂಡದ ಮೇಲೆ ಎಲೆಗಳ ನೆಕ್ಸ್ಟ್ ಮತ್ತೆ ಓದಿ ಮಾತಾಜಿ. ಸ್ಲೈಡ್ ಚೇಂಜ್ ಆಗ್ಬೇಕು. ಓದಿ ಮಾತಾಜಿ. ನೆರಳಿನಿಂದಾಗಿ ಬಿಸಿಲ ಚುಕ್ಕೆಗಳು ಬಿದ್ದಿದ್ದವು. ಸ್ವಾಮೀಜಿಯ ಹಿಂದೆ ಮರಗಳ ತೋಪಿನ ಮೂಲಕ ಸೇಂಟ್ ಬ್ರಿಜಿಡ್ನ ಚೂಪು ಗೋಪುರ ಇಣುಕಿ ನೋಡುತ್ತಿತ್ತು. ಅವರ ಬಲಗಡೆ ಮಧ್ಯ ವಯಸ್ಸಿನ ಒಬ್ಬ ಗುಜ್ಜಾರಿಯಾದ ಮಹಿಳೆ ಇದ್ದಳು. ಆಕೆ ಸಂಯುಕ್ತ ರಾಷ್ಟ್ರಗಳಲ್ಲಿ 25 ವರ್ಷಗಳ ಹಿಂದಿದ್ದ ಶೈಲಿಯ ಉಡುಗೆ ತೊಟ್ಟು ಆ ಕಾಲದ ಕೇಶವಿನ್ಯಾಸ ಮಾಡಿಕೊಂಡಿದ್ದಳು. ಅವರ ಎಡಗಡೆಗೆ ಬಿಗಿ ಡೆನಿಮ್ಸ್ ತೊಟ್ಟ ದಿಟ್ಟ ನೋಟದ ಹಿಪ್ಪಿ ಹುಡುಗಿ ಇದ್ದಳು. ಅವಳ ಪಕ್ಕದಲ್ಲಿ ಕಪ್ಪು ಸ್ವೆಟರ್ ತೊಟ್ಟು ತೋಳುಗಳನ್ನು ಮಡಚಿ ತನ್ನ ಎದೆಗೆ ಅಡ್ಡವಾಗಿಟ್ಟುಕೊಂಡ ಕರಿಯ ತರುಣನೊಬ್ಬ ಇದ್ದ. ಮುಂದೆ ಮಗುವನ್ನು ಎತ್ತಿಕೊಂಡ ತರುಣ ತಂದೆಯೊಬ್ಬನಿದ್ದ. ನಂತರ ಗಡ್ಡಧಾರಿ ತರುಣ ಬೀದಿ ಸಾಧು ಒಬ್ಬನಿದ್ದ. ಆತನ ನೀಳ ಕೂದಲಿನಲ್ಲಿ ಮಧ್ಯಕ್ಕೆ ಬೈತಲೆ ಇತ್ತು.
ಆ ಬಳಿಕ ಸಾಧಾರಣ ಗಿಡ್ಡ ಕೂದಲಿನ ಮಧ್ಯಮ ವರ್ಗದ ಗಂಡಸರು ಹಾಗೂ ಅವರ ತರುಣಿ ಸಂಗಾತಿಯರು ಜನಸಮೂಹದಲ್ಲಿ ಅನೇಕರು ಹತ್ತಿರದಲ್ಲೇ ನಿಂತಿದ್ದರೂ ವಿಕ್ಷಿಪ್ತರಾಗಿ ಅಲ್ಲಿ ಇಲ್ಲಿ ಸುಮ್ಮನೆ ನೋಡುತ್ತಿದ್ದರು. ಪ್ರಭುಪಾದರು ವಿವರಿಸಿದರು. 3 ವೇದಿಕೆಗಳಿವೆ. ಐಂದ್ರಿಕ, ಮಾನಸಿಕ, ಬೌದ್ಧಿಕ. ಇವುಗಳಿಗಿಂತ ಮೇಲೆ ಆಧ್ಯಾತ್ಮಿಕ ವೇದಿಕೆ ಇದೆ. ಹರೇ ಕೃಷ್ಣ ಸಂಕೀರ್ತನವು ಆಧ್ಯಾತ್ಮಿಕ ವೇದಿಕೆಯಲ್ಲಿದೆ. ಇದು ನಮ್ಮ ಶಾಶ್ವತ ಆನಂದಮಯ ಪ್ರಜ್ಞೆಯನ್ನು ಪುನರುಜ್ಜೀವಿತಗೊಳಿಸುವುದಕ್ಕೆ ಅತ್ಯುತ್ತಮ ಪ್ರಕ್ರಿಯೆಯಾಗಿದೆ. ಅವರು 2ನೇ ಅವೆನ್ಯೂ ಬೀದಿಯಲ್ಲಿನ ತಮ್ಮ ನಿವಾಸದ ಸಭೆಗೆ ಬರುವಂತೆ ಪ್ರತಿಯೊಬ್ಬರನ್ನೂ ಆಹ್ವಾನಿಸಿದರು. ನಿಮಗೆ ತುಂಬಾ ಕೃತಜ್ಞತೆಗಳು. ದಯವಿಟ್ಟು ನಮ್ಮೊಂದಿಗೆ ಕೀರ್ತನ ಮಾಡಿ ಎಂದು ಹೇಳುತ್ತಾ ತಮ್ಮ ಕಿರಿ ಮಾತನ್ನು ಸಮಾಪ್ತಿಗೊಳಿಸಿದರು. ಆ ಬಳಿಕ ಕುಳಿತುಕೊಂಡು ಡೋಲನ್ನು ಕೈಗೆತ್ತಿಕೊಂಡರು. ಮತ್ತೆ ಕೀರ್ತನವನ್ನು ಆರಂಭಿಸಿದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪಿಲ್ಲರೆಡ್ಡಿ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. 75 ವರ್ಷ ವಯಸ್ಸಿನ ವೃದ್ಧರಿಗೆ 71 ವರ್ಷ ವಯಸ್ಸಿನ ವೃದ್ಧರಿಗೆ ಅಷ್ಟು ಬಲವಾಗಿ ಡೋಲು ಹೊಡೆಯುವುದು ಮತ್ತು ಅಷ್ಟು ಎತ್ತರದ ಧ್ವನಿಯಲ್ಲಿ ಆಡುವುದು ಅಪಾಯಕರವಾಗಿದ್ದರೂ ಸ್ವಾಮೀಜಿ ಕೃಷ್ಣನಿಗಾಗಿ ಆ ಅಪಾಯವನ್ನು ಒಪ್ಪಿಕೊಂಡರು. ಅದನ್ನು ನಿಲ್ಲಿಸುವುದು ಸಾಧ್ಯವಿರಲಿಲ್ಲ. ಆದರೂ ಅವರು ವೃಂದಾವನದಿಂದ ಬಲಂ ದೂರಂ ಒಂದು ಕೃಷ್ಣರಹಿತವಾದ ಯೋಗ ಸಂಘವನ್ನು ಮೀರಿ ಬದುಕಿ ಯಾರ ಗಮನಕ್ಕೂ ಬಾರದ ಇಡೀ ಚಳಿಗಾಲ ಪೂರ್ತಿ ಕಾದಿದ್ದರು. ಅಮೆರಿಕವು ಕೃಷ್ಣ ಸಂಕೀರ್ತನೆಯಲ್ಲಿದೆ. 100 ವರ್ಷಗಳಿಂದ ಅದಕ್ಕಾಗಿ ಕಾದಿತ್ತು. ತೋರೋ ಅಥವಾ ಎಮರ್ಸನ್ನ ಗೀತೆ ಮತ್ತು ಪುರಾಣಗಳ ಇಂಗ್ಲಿಷ್ ಅನುವಾದವನ್ನು ಗಾಢವಾಗಿ ಅಧ್ಯಯನ ಮಾಡಿದ್ದರು. ಆ ಪ್ರಶಂಸೆಗಳಿಂದ ಹರೇ ಕೃಷ್ಣ ಅಮೆರಿಕಕ್ಕೆ ಬಂದಿರಲಿಲ್ಲ. 1893ರಲ್ಲಿ ಶಿಕಾಗೋದಲ್ಲಿ ನಡೆದ ಜಾಗತಿಕ ಧಾರ್ಮಿಕ ಪರಿಷತ್ತಿನಲ್ಲಿ ಹಿಂದುತ್ವದ ಪರವಾಗಿ ವಿವೇಕಾನಂದರು ಮಾಡಿದ ಈ ಪ್ರಸಿದ್ಧ ಭಾಷಣದಿಂದಲೇ ಕೀರ್ತನದ ಆಗಮನವಾಗಿರಲಿಲ್ಲ. ಈಗಲಾದರೂ ಪ್ರಭುಪಾದರು ಸಮುದ್ರದೆಡೆಗೆ ಪ್ರವೇಶಿಸುವ ಗಂಗೆಯನ್ನು ಕೃಷ್ಣ ಭಕ್ತಿಯನ್ನು ಚಾಲನೆಗೆ ತಂದಿದ್ದರು. ಇದು ನಿಲ್ಲಲು ಸಾಧ್ಯವಿರಲಿಲ್ಲ. ಪತಿತಾತ್ಮರನ್ನು ಉದ್ಧರಿಸುವ ಚೈತನ್ಯ ಪ್ರಭುಗಳ ಅನಂತ ಸಂಕಲ್ಪ ಅವರ ಹೃದಯದಲ್ಲಿ ಅಡಲಿತ್ತು. ಇದು ಭಗವಾನ್ ಚೈತನ್ಯ ಮಹಾಪ್ರಭುಗಳು ಹಾಗೂ ತಮ್ಮ ಸದ್ಗುಣಗಳ ಬಯಕೆ ಎನ್ನುವುದನ್ನು ಪ್ರಭುಪಾದರು ತಿಳಿಸಿದ್ದರು. ಭಾರತದಲ್ಲಿನ ಜಾತಿ ಪ್ರಜ್ಞೆಯನ್ನು ಬ್ರಾಹ್ಮಣರು ಇಂತಹ ಅಸ್ಪೃಶ್ಯರು ಒಡನಾಟವನ್ನು ಸಮ್ಮತಿಸಿದ್ದರು. ಈ ಮಾದಕ ವ್ಯಸನೋತ್ಪತ್ತ ಅಮೆರಿಕೆಯ ಮಾಂಸ ಭಕ್ಷಕರು ತಮ್ಮ ಹೆಂಗಳೆಯರೊಂದಿಗೆ ಇರುತ್ತಿರುವುದನ್ನು ಅಸ್ವಸ್ಥರೆನಿಸಿದರು. ಆದರೆ ಪ್ರಭುಪಾದರು ತಾವು ಪೂರ್ಣವಾಗಿ ಧರ್ಮ ಗ್ರಂಥಗಳ ವಿಧಿಗೆ ಅನುಗುಣವಾಗಿ ಬಿದ್ದೇನೆ ಎಂದು ವಿವರಿಸಿದರು. ಕೃಷ್ಣ ಪ್ರಜ್ಞೆ ಎಲ್ಲ ಕುಲದವರಿಗೂ ವಿತರಿಸಬಹುದೇ ಬೇಕೆಂದು ಭಗವಂತ ಸ್ಪಷ್ಟವಾಗಿ ಸಾರಿತ್ತು. ಭಾಗವತ ಸ್ಪಷ್ಟವಾಗಿ ಸಾರಿತ್ತು. ಪ್ರತಿಯೊಬ್ಬನು ಆಧ್ಯಾತ್ಮಿಕ ಆತ್ಮವಾಗಿರುವಂತ ಜನ್ಮವನ್ನು ಲೆಕ್ಕಿಸದೆ ಅವರನ್ನು ಪವಿತ್ರ ನಾಮ ಸಂಕೀರ್ತನದಿಂದ ಅತ್ಯುನ್ನತ ಆಧ್ಯಾತ್ಮಿಕ ವೇದಿಕೆಗೆ ಕರೆತರಬಹುದಿತ್ತು. ಅವರು ಏನೆಲ್ಲ ಪಾಪಪೂರ್ಣ ಕಾರ್ಯಗಳನ್ನು ಮಾಡುತ್ತಿದ್ದಾರೆಂದು ಎಂದು ಭಾವಿಸಬೇಕಾಗಿರಲಿಲ್ಲ. ಈ ಜನರು ಕೃಷ್ಣ ಪ್ರಜ್ಞೆಗೆ ಪರಿಪೂರ್ಣ ಅಭ್ಯರ್ಥಿಯಾಗಿದ್ದರು. ಟಾಂಪಾಕೀನ್ಸ್ ಚೌಕದ ಉದ್ಯಾನವು ಕೃಷ್ಣನ ಯೋಜನೆಯಾಗಿತ್ತು. ಇದು ಕೂಡ ಪ್ರಕೃತಿಯ ಒಂದು ಭಾಗವಾಗಿದ್ದು ಈ ಜನರು ಮನುಕುಲದ ಸದಸ್ಯರಾಗಿದ್ದರು. ಅಲ್ಲದೆ ಹರೇ ಕೃಷ್ಣ ಸಂಕೀರ್ತನವು ಈ ಯುಗದ ಧರ್ಮವಾಗಿತ್ತು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಶ್ರೀಲ ಪ್ರಭುಪಾದರು ಕೀರ್ತನೆ ನಿಲ್ಲಿಸಿ ಅವರು ಎದ್ದು ನಿಲ್ತಾರೆ. ಯಾರೆಲ್ಲ ಕೀರ್ತನೆಯಲ್ಲಿ ಪಾಲ್ಗೊಂಡಿದ್ರು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅವರು ಈಗ ಮಾತನಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಮೊದಲಿಗೆ ಏನ್ ಹೇಳ್ತಾರೆ ಅವರು,
ಈ ಹರೇ ಕೃಷ್ಣ ಹರೇ ರಾಮ ಇದರದ್ದು ಅರ್ಥ ಏನು ಅಂತ ಹೇಳಿ ವಿವರಿಸ್ತಾರೆ. ಹರೇ ಕೃಷ್ಣ ಹೇಳಿದ್ರೆ ಈ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಇಲ್ಲಿಗೆ ಬರುವಂತದ್ದು. ಬಂದು ಈ ಹರೇ ಕೃಷ್ಣ ಸಂಕೀರ್ತನವನ್ನು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಸುಲಭವಾಗಿ ಆ ಭಗವಂತನ ಒಂದು ಪ್ರೇಮವನ್ನು ಹಂಚುವಂಥದ್ದು ಮಾಡುವಂಥದ್ದು ಅವರು ಅಂತ ಹೇಳಿದ್ರೆ ಈ ಒಂದು ಕಲಿಯುಗದ ಜನರು ಮಂದಮತಿಗಳು, ಅವರಿಗೆ ಈ ಆಧ್ಯಾತ್ಮಿಕದ ಕಡೆಗೆ ಒಲವು ತೋರ್ಲಿಕ್ಕೆ ಅಂದ್ರೆ ಅವರಲ್ಲಿ ಸಮಯಾವಕಾಶ ಬಹಳ ಕಡಿಮೆ ಇದೆ ಹೇಳಿ ಅವರಿಗೆ ಸುಲಭವಾದ ದಾರಿಯನ್ನು ಕೊಟ್ಟಿದ್ದಾರೆ. ಕೃಷ್ಣವರ್ಣ ಕೃಷ್ಣಂ ಸಾಂಗೋಪಾಂಗಸ್ತ್ರ ಪಾರ್ಷದಂ ಯಜ್ಞೆ ಸುಮೇಧ ಅಂತ ಹೇಳಿದ್ರೆ ಸಂಕೀರ್ತನ ಅಂತ ಹೇಳಿದ್ರೆ ಈ ಒಂದು ಕೃಷ್ಣನೇ ಬಂಗಾರದ ಬಣ್ಣದಲ್ಲಿ ಚೈತನ್ಯ ಮಹಾಪ್ರಭುಗಳಾಗಿ ಬರುವಂತದ್ದು. ಬಂದು ಈ ಸಂಕೀರ್ತನೆ ಅಂತ ಹೇಳಿದ್ರೆ ಯಾರು ಇದರಲ್ಲಿ ಪಾಲ್ಗೊಳ್ತಾರೆ, ಬುದ್ಧಿವಂತರು ಇದರಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಿ ಅವರು ಹೇಳ್ತಾರೆ. ಹಾಗೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಪರಿಚಯಿಸಿದ ಈ ಒಂದು ಹರೇ ಕೃಷ್ಣ ಏನಿದೆ ಇದರನ್ನ ಅರ್ಥವನ್ನು ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಏನಂತ ಹೇಳಿದ್ರೆ ಹರೇ ಅಂತ ಹೇಳಿದ್ರೆ ಓ ಭಗವಂತನ ಚೈತನ್ಯವೇ, ರಾಮ ಅಂತ ಹೇಳಿದ್ರೆ ಕೃಷ್ಣನೇ ಭಗವಂತ, ರಾಮ ಎನ್ನುವುದು ಕೂಡ ಪರಮ ಪ್ರಭುವಿನ ಹೆಸರು, ಅತ್ಯುನ್ನತ ಆನಂದ. ಈಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಓ ರಾಧಾರಾಣಿ, ಓ ಶ್ರೀಕೃಷ್ಣನ ದಿವ್ಯ ಶಕ್ತಿ, ಓ ಸರ್ವಾಕರ್ಷಕ ಶ್ರೀಕೃಷ್ಣ, ದಯವಿಟ್ಟು ನಿನ್ನ ಭಕ್ತಿ ಸೇವೆಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಳು ಎಂದು ನಾವು ಪ್ರಾರ್ಥಿಸಿಕೊಳ್ಳುವಂಥದ್ದು, ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತೇಳಿ. ಹಾಗೆ ಪ್ರಭುಪಾದರ ಈ ಒಂದು ವಿವರಣೆಯನ್ನು ಕೇಳ್ತಾ ಅವರ ಶಿಷ್ಯರು ಹೇಗೆಲ್ಲ ಕುಳಿತುಕೊಂಡು ಕೇಳ್ತಾ ಇದ್ರು, ಅದರಲ್ಲಿ ಮಗ್ನರಾಗಿದ್ರು ಅಂತ ಹೇಳಿ ಇಲ್ಲಿ ವಿವರಿಸ್ತಾರೆ. ಪ್ರಭುಪಾದರು ಅವರು ಸಮರ್ಪಕ ಮಾತುಗಾರನ ಭಂಗಿಯಲ್ಲಿ ಅವರು ತಮ್ಮ ಮುಂದೆ ಕೈಗಳನ್ನು ಸಡಿಲವಾಗಿ ಜೋಡಿಸಿದ್ರು. ಅವ್ರು ಹೇಗೆ ಅವರ ಒಂದು ನಿಲುವಿತ್ತು ಅಂತ ಹೇಳಿದ್ರೆ ಅಂದ್ರೆ ಇಡೀ ಕೇಸರಿ ನಿಲುವಂಗಿ ಅವರನ್ನು ಮನೋಹರವಾಗಿ ಆವರಿಸಿತ್ತು. ಹಾಗೆ ಅವರು ಒಂದು ಮರದ ಎದುರು ನಿಲ್ಲುವಂಥದ್ದು, ಇದನ್ನ ಇಲ್ಲಿ ವಿವರಿಸ್ತಾರೆ. ಇಲ್ಲಿ ಯಾರೆಲ್ಲ ಅದರಲ್ಲಿ ಪಾಲ್ಗೊಂಡಿದ್ರು ಆ ಒಂದು ಸಂಕೀರ್ತನದಲ್ಲಿ, ಹುಡುಗಿಯರು ಮತ್ತು ತರುಣರು ಮತ್ತೆ ವಿವಾಹಿತರು ಎಲ್ಲರೂ ಕೂಡ ಅಲ್ಲಿ ಇದ್ರು, ಅವರ ಸಂಗತಿಯವರ ಜೊತೆ. ಪ್ರಭುಪಾದರು ವಿವರಿಸಿದ್ರು ಏನಂತೇಳಿ ಈ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ ಇದರ ಬಗ್ಗೆ ಹೇಳ್ತಾ ಹೋಗ್ತಾರೆ ಅವರು. ಅನ್ನಮಯ ಕೋಶ, ಪ್ರಾಣಮಯ ಕೋಶ ಅಂತ ಹೇಳಿದ್ರೆ ಇದು ಅನ್ನಮಯ ಕೋಶ ಈಗ ಬದುಕುವುದಕ್ಕಾಗಿ ತಿನ್ನುವುದಕ್ಕಾಗಿಯೇ ಬದುಕುವಂಥದ್ದು ಅಂತೇಳಿ, ಅಂದ್ರೆ ತಿನ್ನುವುದು ಮಲಗೋದು ಅಷ್ಟೇ, ಅದು ಬೇರೆ ಯಾವುದಕ್ಕೂ ಕೂಡ ಅವರಿಗೆ ಸಮಯ ಇಲ್ಲ, ಆಸಕ್ತಿ ಇಲ್ಲ. ಇನ್ನು ಪ್ರಾಣಮಯ ಕೋಶ ಅಂತ ಹೇಳಿದ್ರೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡ್ತಾರೆ, ಮತ್ತೆ ಒಳ್ಳೆಯ ಕೆಲಸವೂ ಕೂಡ ಸಿಗ್ತದೆ ಅವರಿಗೆ, ಹೆಂಡತಿ ಮಕ್ಕಳು ಮನೆ ಅಂತ ಹೇಳಿಕೊಂಡು, ಅಂದ್ರೆ ಜನರು ನೋಡಿದಾಗ ಅವರನ್ನ ಒಳ್ಳೆ ಹುಷಾರಿದ್ದಾರೆ ಅವರು ಹೊಗಳ್ತಾರೆ, ಆ ರೀತಿಯಾದ ಒಂದು ಜೀವನ ಅಂತ ಹೇಳಿದ್ರೆ ಅನ್ನಮಯ ಕೋಶ ಅಂತ ಹೇಳಿದ್ರೆ ಇದು ತಮೋ ಗುಣದಲ್ಲಿ ಇರ್ತಾರೆ. ಇನ್ನು ಈ ಪ್ರಾಣಮಯ ಕೋಶ ಅಂತ ಹೇಳಿದ್ರೆ ರಜೋಗುಣದಲ್ಲಿ ಇರುವಂತದ್ದು, ಅಂದ್ರೆ ಅವರಿಗೆ ಹೆಚ್ಚು ಹೆಚ್ಚು ಸಂಗ್ರಹಿಸುವ ಒಂದು ಆಸೆ ಇರ್ತದೆ. ಇನ್ನು ಮುಂದೆ ಮನೋಮಯ ಕೋಶ, ಈ ಯಾರು ವಿಜ್ಞಾನಿಗಳು, ಕವಿಗಳು, ಇವ್ರಿಗೆ ಅಂದ್ರೆ ಇವರು ಶಾಂತವಾಗಿರ್ತಾರೆ, ಮತ್ತೆ ಅವರು ಪುಸ್ತಕಗಳನ್ನು ಓದ್ತಾರೆ, ಆದ್ರೆ ಅವರಿಗೆ ಆಧ್ಯಾತ್ಮಿಕ ಪುಸ್ತಕದಲ್ಲಿ ಆಸಕ್ತಿ ಇರುವುದಿಲ್ಲ. ಇನ್ನು ಜ್ಞಾನಮಯ ಕೋಶ, ಇಲ್ಲಿ ತಿಳಿಯುವಂಥದ್ದು ಬೌದ್ಧಿಕ ಇಂಟೆಲೆಕ್ಚುಯಲ್, ಇಲ್ಲಿ ಅವರು ತಿಳಿತಾರೆ ಏನಂತೇಳಿ ನಾನು ಯಾರು, ಪರಮಾತ್ಮ ಯಾರು, ಪ್ರಕೃತಿ ಅಂದ್ರೆ ಏನು, ನನಗೂ ಪರಮಾತ್ಮನಿಗೂ ಏನು ಸಂಬಂಧ, ಪ್ರಕೃತಿಗೂ, ಈ ರೀತಿಯಾದ ಎಲ್ಲ ಪ್ರಶ್ನೆಗಳು ಬರುತ್ತೆ. ಇದು ನಿಮ್ಗೆ ಗೊತ್ತಿರೋ ಹಾಗೆ ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾಗಿರೋ ಸನಾತನ ಗೋಸ್ವಾಮಿ ಕೂಡ ಅವರು 5 ವಿಷಯಗಳಲ್ಲಿ ಸ್ಕಾಲರ್ ಆಗಿದ್ರು, ಭಾಷೆಗಳಲ್ಲಿ. ಆದ್ರೂ ಕೂಡ ಜನರು ಅವರನ್ನು ಪಂಡಿತ ಅಂತ ಹೇಳ್ತಾ ಇದ್ರು ಕೂಡ ಅವರು ಕೇಳ್ತಾರೆ ಚೈತನ್ಯ ಮಹಾಪ್ರಭುಗಳ ಹತ್ರ, ಇಲ್ಲ ಇವರೆಲ್ಲ ಪಂಡಿತ ಅಂತ ಹೇಳ್ತಾರೆ, ಆದ್ರೆ ನನಗೆ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ. ಹಾಗೆ ನಮ್ಗೆ ಆ ಪ್ರಶ್ನೆ ಬರ್ಬೇಕಂತೆ, ನಾನು ಯಾರು, ನಾನು ಯಾಕೆ ಈ ಒಂದು ತ್ರಿವಿಧ ಕಷ್ಟಗಳಲ್ಲಿ ಸಿಲುಕಿಕೊಂಡಿದ್ದೇನೆ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ಹಾಗೆ ಜನ್ಮ ಮೃತ್ಯು ಜರ ವ್ಯಾಧಿ ಎಲ್ಲ ಯಾಕೆ ಬರ್ತದೆ, ಅಂದ್ರೆ ಇದು ಯಾಕೆ ಇದು ಅಂತ ಹೇಳಿ ಇರುವಂತ ಪ್ರಶ್ನೆಗಳು ಬರ್ಬೇಕು ಅಂತ ಹೇಳಿ. ಇದು ಜ್ಞಾನಮಯ ವೇದಿಕೆ. ಆದ್ರೆ ಇನ್ನು ವಿಜ್ಞಾನಮಯ ವೇದಿಕೆ, ಅಲ್ಲಿ ತಿಳಿಯುತ್ತೆ ಎಸ್ ನಾನು ಭಗವಂತನ ಸೇವಕ, ಈ ಬೇರೆ ಸ್ವರೂಪೈ ನಿತ್ಯ ಕೃಷ್ಣದಾಸ್ ಅಂತೀವಿ. ಸೊ ನಾವು ನಿತ್ಯ ಭಗವಂತನ ಸೇವಕರು ಅಂತ ತಿಳಿಯುತ್ತೆ. ಅದನ್ನಲ್ಲಿ ಪ್ರಾಕ್ಟಿಕಲ್ ಆಗಿ ಅಳವಡಿಸಿಕೊಳ್ಳುವಂಥದ್ದು, ಅಂದ್ರೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು, ಪ್ರಾರಂಭ ಮಾಡುವಂಥದ್ದು, ಹಾಗೆ ಭಗವದ್ಗೀತೆ ಭಾಗವತಂ ಓದುವಂಥದ್ದು. ಅಂದ್ರೆ ಇಲ್ಲಿ ಕೃಷ್ಣ ಪ್ರಜ್ಞೆಯ ಒಂದು ಗುರಿ ಏನಾಗಿರ್ತದೆ ಅಂದ್ರೆ ಜನರನ್ನು ಆ ಒಂದು
ವಿಜ್ಞಾನಮಯ ವೇದಿಕೆಗೆ ಕರೆದುಕೊಂಡು ಹೋಗುವಂಥದ್ದು. ಅದನ್ನ ಇಲ್ಲಿ ನಾವು ಶ್ರೀಲ ಪ್ರಭುಪಾದರು ಅದನ್ನ ವಿವರಿಸ್ತಾ ಇದ್ದಾರೆ. ಹರೇ ಕೃಷ್ಣ ಸಂಕೀರ್ತನವು ಆಧ್ಯಾತ್ಮಿಕ ವೇದಿಕೆಯಲ್ಲಿದೆ. ಇದು ನಮ್ಮ ಶಾಶ್ವತ ಆನಂದಮಯ ಪ್ರಜ್ಞೆಯನ್ನು ಪುನರುಜ್ಜೀವಿತಗೊಳಿಸುವುದಕ್ಕೆ ಅತ್ಯುತ್ತಮ ಪ್ರಕ್ರಿಯೆಯಾಗಿದೆ. ಈಗ ಆತ್ಮ ಹೇಳುವಂಥದ್ದು, ಈಗ ನೀವೇ 2ನೇ ಅಧ್ಯಾಯದಲ್ಲಿ ನೋಡಿದಾಗೆ ದೇಹಕ್ಕೆ ಬದಲಾವಣೆ ಇದೆ. ಅದು ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಮುಪ್ಪಿಗೆ, ಈ ರೀತಿಯಾಗಿ ಚೇಂಜಸ್ ಆಗ್ತದೆ, ಒಂದೇ ರೀತಿ ಇರೋದಿಲ್ಲ. ಆದ್ರೆ ಆತ್ಮ ಹೇಳುವಂಥದ್ದು ಒಂದೇ ರೀತಿ ಇರುತ್ತೆ. ಅದು ಸಚ್ಚಿದಾನಂದ ರೂಪ, ಯಾವಾಗ್ಲೂ ಜ್ಞಾನಯುಕ್ತವಾಗಿ, ಶಾಶ್ವತವಾಗಿ, ಆನಂದಮಯವಾಗಿ ಅಂತ ಹೇಳಿದ್ರೆ ಅದು ಹಿಂದೆ ಯಾವಾಗ ಹುಟ್ಟಿದ್ದು ಅಂತ ಹೇಳಿ ನಿಖರವಾದ ಯಾರು ಹೇಳಿಕ್ ಆಗೋದಿಲ್ಲ. ಅದು ಮುಂದೆ ಕೂಡ ಇರ್ತದೆ, ಅದು ಈಗ ಕೂಡ ಇದೆ, ಮುಂದೆ ಕೂಡ ಇದೆ. ಹಾಗಾಗಿ ಇಲ್ಲಿ ಹೇಳುವಂಥದ್ದು ಇದು ನಮ್ಮ ಶಾಶ್ವತ ಆನಂದಮಯ ಪ್ರಜ್ಞೆಯನ್ನು ಪುನರುಜ್ಜೀವಿತಗೊಳಿಸುವುದಕ್ಕೆ ಅತ್ಯುತ್ತಮ ಪ್ರಕ್ರಿಯೆಯಾಗಿದೆ. ಯಾವುದು? ಹರೇ ಕೃಷ್ಣ ಸಂಕೀರ್ತನವನ್ನು ಮಾಡುವಂಥದ್ದು. ಸೊ ಇವತ್ತಿನಿಂದ ಯಾರೆಲ್ಲ 16 ಸುತ್ತು ಜಪ ಮಾಡ್ತಾ ಇಲ್ಲ ಅವ್ರು ಮಾಡ್ಲಿಕ್ಕೆ ರೆಡಿ ಆಗಿ. ಯಾಕಂತ ಹೇಳಿದ್ರೆ 16 ಸುತ್ತು ಜಪ ಮಾಡ್ಬೇಕು ಅಂತ ನಮ್ಗೆ ಶ್ರೀಲ ಪ್ರಭುಪಾದ ಹೇಳಿದ್ದಾರೆ. ಇನ್ನು ಯಾರು ಇನ್ನೂ ಮಕ್ಕಳಿರ್ತಾರೆ, ಅವ್ರು ಒಂದ್ 50 ವರ್ಷ 16 ಸುತ್ತು ಜಪ ಮಾಡಿದ್ರಂತೆ, ಅದು ಗುಣಾತ್ಮಕವಾಗಿ ಮಾಡ್ತಾ ಹೋದ್ರೆ ಅವ್ರು ಈ ಜನ್ಮದಲ್ಲಿಯೇ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅಂತೇಳಿ. ಅಷ್ಟೊಂದು ಮಹಿಮೆ ಇದೆ, ಅದರದ್ದು ಪ್ರಭಾವ ಇರುತ್ತೆ ಅದು. ಹಾಗೆ ಅಲ್ಲಿ 2ನೇ ಅವೆನ್ಯೂ ಬೀದಿಯಲ್ಲಿನ ತಮ್ಮ ನಿವಾಸದ ಸಭೆಗೆ ಬರುವಂತೆ ಪ್ರತಿಯೊಬ್ಬರನ್ನು ಆಹ್ವಾನಿಸಿದ್ರು. ಅಂದ್ರೆ ಮತ್ತೆ ಮತ್ತೆ ಈ ಆಧ್ಯಾತ್ಮಿಕದಲ್ಲಿ ಹೇಗೆ ಅಂತ ಹೇಳಿದ್ರೆ ಅದನ್ನ ಕೇಳ್ತಾ ಇದ್ರೆ ಅದನ್ನ ಮತ್ತೆ ಮತ್ತೆ ಕೇಳ್ಬೇಕು. ಆ ಜನರಲ್ಲಿ ಒಂದು ಆಸಕ್ತಿ ಉಂಟಾಗುತ್ತೆ. ಆಗ ಅವರು ಪ್ರಭುಪಾದರು ಏನ್ ಮಾಡ್ತಾರೆ, ಅವರನ್ನ ಅವರ ನಿವಾಸಕ್ಕೆ ಕರೆಯುವಂಥದ್ದು. ಅಲ್ಲಿ ಅವರು ಇನ್ನಷ್ಟು ವಿವರಿಸ್ತಾರೆ ಅಂತ ಹೇಳಿ. ಹಾಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಹಾಗೆ ಅವರ ಕೀರ್ತನವನ್ನು ಮತ್ತೆ ಮುಂದುವರಿಸ್ತಾರೆ. 71 ವರ್ಷ ವಯಸ್ಸಿನ ವೃದ್ಧರಿಗೆ. ಈಗ ಇದು ಇಷ್ಟು ಸುಲಭ ಇದೆಯಾ? ಅಷ್ಟು ಬಲವಾಗಿ ಡೋಲು ಬಾರಿಸೋದು, ಹೊಡೆಯೋದು, ಎತ್ತರದ ಧ್ವನಿಯಲ್ಲಿ ಹಾಡೋದು ಅಂದ್ರೆ ಅದು ಅಪಾಯಕರ ಅಂತ ಹೇಳಿ ಹೇಳ್ತಾರೆ ಯಾರು ವೈದ್ಯರು. ಈಗ ನಾವು ತಿಳಿತೇವೆ ಅಷ್ಟೊಂದು ಮಾಡಬಾರ್ದು ಅಂತೇಳಿ. ಆದ್ರೆ ಇವರು ಅದನ್ನ ಒಪ್ಪಿಕೊಳ್ತಾರೆ. ಯಾಕಾಗಿ? ಕೃಷ್ಣನಿಗಾಗಿ, ಭಗವಂತನ ಸೇವೆಗಾಗಿ, ಭಗವಂತನಿಗೋಸ್ಕರ. ಯಾಕಂದ್ರೆ ಭಗವಂತನನ್ನು ಸಂತೃಪ್ತಿಗೊಳಿಸುವಂಥದ್ದು ಇದು ನಮ್ಮ ಗುರಿಯಾಗಿರ್ಬೇಕು ಅಂತೇಳಿ. ಅವರು ವೃಂದಾವನದಿಂದ ಬಲು ದೂರ ಬರುವಂಥದ್ದು. ಎಲ್ಲಿ? ಆ ಒಂದು ಭಗವಂತ ರಹಿತವಾದ ಒಂದು ಪ್ಲೇಸಿಗೆ ಬರ್ತಾರೆ. ಅಲ್ಲಿ ಭಗವಂತನನ್ನು ಮತ್ತೆ ಅಲ್ಲಿ ಜನರ ಜೊತೆ ಕನೆಕ್ಟ್ ಮಾಡುವಂಥದ್ದು. ಇದನ್ನ ನಾವಿಲ್ಲಿ ನೋಡ್ಬೋದು. ಹೇಗೆ ಇಲ್ಲಿ ಬರ್ತಾರೆ. ಈಗಲಾದರೂ ಪ್ರಭುಪಾದರು ಸಮುದ್ರದೆಡೆಗೆ ಪ್ರವಹಿಸುವ ಗಂಗೆಯಂತೆ ಕೃಷ್ಣ ಭಕ್ತಿಯನ್ನು ಚಾಲನೆಗೆ ತಂದಿದ್ದರು. ಇದು ನಿಲ್ಲಲು ಸಾಧ್ಯವಿರಲಿಲ್ಲ. ಪರಿತಾತ್ಮರನ್ನು ಉದ್ಧರಿಸುವ ಚೈತನ್ಯ ಪ್ರಭುಗಳ ಅನಂತ ಸಂಕಲ್ಪ ಅವರ ಹೃದಯದಲ್ಲಿ ಹರಡಿತ್ತು. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಪೃಥ್ವೀತೆ ಆಚೆ ಯತ ನಗರಾದಿ ಗ್ರಾಮ ಸರ್ವತ್ರ ಪ್ರಚಾರ ಹೈವೆಮರ ನಾಮ ಅಂತ ಹೇಳಿ. ಎಲ್ಲಾ ಕಡೆ ಪ್ರಚಾರ ಹೋಗ್ಬೇಕು ಭಗವಂತನ ಈ ಪವಿತ್ರ ನಾಮ. ಹಾಗೆ ಅವರ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಕೂಡ ಹೇಳ್ತಾರೆ, ಹೀಗೆ ಇದು ಜಗತ್ತಿನಾದ್ಯಂತ ಇದು ಪ್ರಚಾರ ಕಾರ್ಯ ಆಗುವಂಥದ್ದು, ಆಗ್ಲೇಬೇಕಿದು, ಅದು ನಿಮ್ಮಿಂದ ಸಾಧ್ಯ ಅಂತ ಅವ್ರು ಹೇಳ್ತಾರೆ. ಹಾಗೆ ಅವರು ಅವರ ಗುರುಗಳ ಮಾತನ್ನು ಶಿರಸಾವಹಿಸಿ ಅದರಲ್ಲಿ ಅವರು ಸಫಲರಾಗ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಕೃಷ್ಣ ಪ್ರಜ್ಞೆಯನ್ನು ಎಲ್ಲಾ ಕುಲದವರಿಗೂ ವಿತರಿಸಬೇಕೆಂದು ಭಾಗವತ ಸ್ಪಷ್ಟವಾಗಿ ಸಾರಿತ್ತು. ಪ್ರತಿಯೊಬ್ಬನು ಆಧ್ಯಾತ್ಮಿಕ ಆತ್ಮನಾಗಿರುತ್ತಾ ಜನ್ಮವನ್ನು ಲೆಕ್ಕಿಸದೆ ಅವರನ್ನು ಪವಿತ್ರ ನಾಮ ಸಂಕೀರ್ತನದಿಂದ ಅತ್ಯುನ್ನತ ಆಧ್ಯಾತ್ಮಿಕ ವೇದಿಕೆಗೆ ಕರೆತರಬಹುದಿತ್ತು. ಈಗ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳ್ತಾರೆ, ಮೊರಾ ಸೇನಾಧಿಪತಿ ತಾಯಿಗ ಅಂತ ಹೇಳಿದ್ರೆ ಶ್ರೀಲ ಪ್ರಭುಪಾದರು ಬರ್ತಾರೆ, ಈ ಸಂಕೀರ್ತನ ಅಂದ್ರೆ ಈ ಜಗತ್ತಿನಾದ್ಯಂತ ಪ್ರಚಾರ ಮಾಡ್ತಾರೆ ಅಂತ ಹೇಳಿರ್ತಾರೆ ಅವ್ರು. ಹಾಗೆ ಇಲ್ಲಿ ನೋಡ್ಬೋದು ನಾವು ಈ ಕೃಷ್ಣ ಪ್ರಜ್ಞೆಗೆ ಯಾವುದೇ ಒಂದು ಜಾತಿ ಭೇದಗಳಿಲ್ಲ. ಅಂದ್ರೆ ಯಾರು ಕೂಡ ಇದರಲ್ಲಿ ಪಾಲ್ಗೊಳ್ಬಹುದು, ಯಾರು ಕೂಡ ಇದನ್ನ ಪ್ರಚಾರ ಮಾಡ್ಬೋದು. ಇದಕ್ಕೆ ಅವರೇ ಆಗ್ಬೇಕು ಇವರೇ ಆಗ್ಬೇಕು ಅಂತಿಲ್ಲ. ಮತ್ತೆ ಸಣ್ಣ ಮಗುವಿನಿಂದ ಹಿಡಿದು ವೃದ್ಧರವರೆಗೆ ಯಾರು ಕೂಡ ಇದನ್ನ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಬೋದು. ಬೇರೆ ನೀವು ನೋಡ್ಬೋದು ಅದ್ರಲ್ಲೆಲ್ಲ ರೆಸ್ಟ್ರಿಕ್ಷನ್ ಇದೆ. ಈಗ ಯಾವ್ದಾದ್ರು ಯೋಗ ಮಾಡ್ಲಿಕ್ಕೆ ಹೋದ್ರೆ ಅಥವಾ ಇನ್ನೇನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಅದ್ರಲ್ಲಿ ಎಲ್ಲರಿಗೂ ಕೂಡ ಪಾಲ್ಗೊಳ್ಳೋದಕ್ಕಾಗೋದಿಲ್ಲ. ಆದ್ರೆ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದಕ್ಕೆ ಯಾವುದೇ ನಿರ್ಬಂಧ ಇಲ್ಲ, ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಳ್ಬಹುದು. ಹಾಗೆ ಇದೆಲ್ಲವೂ ಕೂಡ ಕೃಷ್ಣನ ಯೋಜನೆ ಹೇಳ್ತಾರೆ. ಅದಕ್ಕೆ ಶ್ರೀಲ ಪ್ರಭುಪಾದರು ಅಲ್ಲಿ ಅಮೆರಿಕಕ್ಕೆ ಹೋದಾಗ ಹೇಳುವಂಥದ್ದು, ಅವರಿಗೆ ಯಾರ ಪರಿಚಯ ಕೂಡ ಇರೋದಿಲ್ಲ. ಅವ್ರು ಹೇಳ್ತಾರೆ ಕೃಷ್ಣ ಅವ್ರಿಗೆ ತುಂಬಾ ಅವರು ಕಷ್ಟಪಟ್ಟಿರ್ತಾರೆ. ಅವ್ರು ಹೇಳ್ತಾರೆ, ಕೃಷ್ಣ ನಾನ್ ನಿನ್ನ ಕೈಯಲ್ಲಿ ಗೊಂಬೆ, ನೀನ್ ಹೇಗೆ ಆಡಿಸ್ತೀಯ ನಾನು ಆ ರೀತಿಯಾಗಿ, ಈಗ ಹೇಗೆ ಕುಣಿಸ್ತೀಯ ಆ ರೀತಿಯಾಗಿ ನಾನು ಕುಣಿತೇನೆ ಅಂತ ಹೇಳಿ ಆ ರೀತಿಯಾಗಿ ಹೇಳಿ ನೋಡ್ಬೋದು.
ಇದೆಲ್ಲವೂ ಕೂಡ ಕೃಷ್ಣನ ಯೋಜನೆಯಾಗಿತ್ತು. ಇದು ಕೂಡ ಪೃಥ್ವಿಯ ಒಂದು ಭಾಗವಾಗಿದ್ದು ಈ ಜನರು ಮಾನವ ಕುಲದ ಸದಸ್ಯರಾಗಿದ್ರು. ಅಲ್ಲದೆ ಹರೇ ಕೃಷ್ಣ ಸಂಕೀರ್ತನವು ಈ ಯುಗದ ಧರ್ಮವಾಗಿತ್ತು. ಯಾಕೆಂತ ಹೇಳಿದ್ರೆ ಸತ್ಯಯುಗದಲ್ಲಿ ಧ್ಯಾನ ಮಾಡ್ತಾ ಇದ್ರು. ಅಂದ್ರೆ ಆಗ ಜೀವಿತಾವಧಿ ಕೂಡ 1,00,000 ವರ್ಷ ಇತ್ತು. ಮತ್ತೆ ಅಲ್ಲಿ ಎಲ್ಲವೂ ಕೂಡ ಇತ್ತು. ಧರ್ಮದ 4 ಕಾಲುಗಳು ಕೂಡ ಇತ್ತು. ತಪಸ್ಸು, ಇದು ಯಾವ್ದೆಲ್ಲ ಇದೆ, ತಪಸ್ಸು, ದಯೆ, ಶುಚಿತ್ವ, ಮತ್ತೆ ಸತ್ಯ, ಇದೆಲ್ಲವೂ ಕೂಡ ಇತ್ತು. ಹಾಗಾಗಿ ಜೀವಿತಾವಧಿ ಕೂಡ ಹೆಚ್ಚಿತ್ತು. ಆ ಸಮಯದಲ್ಲಿ ಧ್ಯಾನ ಮಾಡ್ತಾ ಇದ್ರು. ಕಾಡುಗಳಿದ್ವು. 60,000 ವರ್ಷ ಧ್ಯಾನ ಮಾಡಿ ವಾಲ್ಮೀಕಿ ಮಹರ್ಷಿಗಳಿಗೆ ಅದು ಭಗವಂತನ ದರ್ಶನ ಆಗುತ್ತೆ, ಅದನ್ನೆಲ್ಲ ನಿಮ್ಗೆ ಗೊತ್ತಿದೆ. ಹಾಗೆ ಇನ್ನು ತ್ರೇತಾಯುಗದಲ್ಲಿ ಯಜ್ಞ ಯಾಗದ್ಯಗಳನ್ನು ಮಾಡ್ತಾ ಇದ್ರು. ಹೇಳಿದ್ರೆ ಸಾವಿರಾರು ಬ್ರಾಹ್ಮಣರು ಅಂದ್ರೆ ಮಂತ್ರ ಪಠಣ ಮಾಡ್ತಾ ಇದ್ರು. ಆ ಮಂತ್ರ ಪಠಣದಿಂದವೇ ಬೆಂಕಿ ಬರೆಸ್ತಾ ಇದ್ರು. ಮತ್ತೆ ಆ ಯಜ್ಞಕ್ಕೆ ಬಳಸುವ ತುಪ್ಪ ಕೂಡ ಬಹಳ ಪರಿಶುದ್ಧವಾಗಿತ್ತು. ಮತ್ತೆ ಆ ಯಜ್ಞಕ್ಕೆ ಏನು ಬಲಿ ಕೊಡ್ತಾರೆ ಆ ಪ್ರಾಣಿ ಕೂಡ ನೆಕ್ಸ್ಟ್ ಜನ್ಮ, ಮನುಷ್ಯ ಜನ್ಮ ಪಡಿತಾ ಇತ್ತು. ಈ ರೀತಿ ನೋಡ್ಬೋದು. ಅದು ಕೂಡ ನಮ್ಮ ಕಲಿಯುಗದಲ್ಲಿ ಸಾಧ್ಯ ಇಲ್ಲ. ಅಷ್ಟೊಂದು ವ್ಯವಸ್ಥೆ ಇಲ್ಲ ಈಗ. ಅಷ್ಟು ದುಬಾರಿ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ದ್ವಾಪರ ಯುಗದಲ್ಲಿ ಗಂಟೆಗಟ್ಟೆ ಪ್ರತಿ ಅರ್ಧ ಗಂಟೆಗೊಮ್ಮೆ ಅರ್ಚನಾ ಮಾಡ್ತಾ ಇದ್ರು. ಅಂದ್ರೆ ನೈವೇದ್ಯವನ್ನು ಮಾಡ್ತಾ ಇದ್ರು. ಸಾವಿರಾರು ಮಂದಿ ಪೂಜೆ ಮಾಡ್ಬೇಕಂತೇಳಿ ನಿರತರಾಗಿದ್ರು. ಆಗ ಈಗ ನೀವು ತ್ರೇತಾಯುಗದಲ್ಲಿ ನೋಡ್ಬೋದು 10,000 ವರ್ಷ ಜೀವಿತಾವಧಿ ಇತ್ತು. ಅಂದ್ರೆ ಅಲ್ಲಿ ಧರ್ಮದ 1 ಕಾಲು ಇರೋದಿಲ್ಲ, 3 ಕಾಲು ಮಾತ್ರ ಇರುತ್ತೆ. ಹಾಗೆ ಈ ದ್ವಾಪರ ಯುಗದಲ್ಲಿ ಬಂದಾಗ ಮತ್ತೆ ಧರ್ಮದ 2 ಕಾಲು ಹೋಗುತ್ತೆ, ಮತ್ತೆ 2 ಕಾಲು ಉಳಿಯುವಂಥದ್ದು. ಹಾಗೆ ನಂತರ ಬರುವಂಥದ್ದು ಈ ಕಲಿಯುಗ. ಈಗ ದ್ವಾಪರ ಯುಗದಲ್ಲಿ 1,000 ವರ್ಷ ಜೀವಿತಾವಧಿ ಆದ್ರೆ ಕಲಿಯುಗದಲ್ಲಿ ಈಗ 100 ವರ್ಷ, ಅದು ಕೂಡ ಕಡಿಮೆ ಆಗ್ತಾ ಬಂದಿದೆ. ಹಾಗೆ ಕಲಿಯುಗದ ಧರ್ಮ ಏನಾಗಿದೆ, ಇದು ಸಂಕೀರ್ತನವನ್ನು ಮಾಡ್ಬೇಕು. ಇವನು ಯಾರು ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಅಂದ್ರೆ ಯಜ್ಞಗಳಲ್ಲೆಲ್ಲ ಶ್ರೇಷ್ಠವಾದದ್ದು ಜಪಯಜ್ಞ ಅಂತ ಹೇಳಿ ಸಂಕೀರ್ತನ ಮಾಡುವಂಥದ್ದು. ಇದು ಬಹಳ ಮುಖ್ಯ. ಬೇರೆ ಯಾವುದೇ ನಾವು ಬೇರೆ ಎಲ್ಲ ಈ ಬಿಡ್ಬೇಕು. ಇದನ್ನ ನಾವು ಭಗವದ್ಗೀತೆ ಅಧ್ಯಾಯಗಳಲ್ಲಿ ನೋಡ್ತೇವೆ. ಆದ್ರೆ ಯಾವಾಗ ನಾವು ಈ ಹರೇ ಕೃಷ್ಣ ಮಂತ್ರವನ್ನು ಜಪಿಸ್ತೇವೆ, ಇದು ಬೇರೆಲ್ಲ ಏನೆಲ್ಲ ನಾವು ಕಾರ್ಯಗಳು ಮಾಡ್ತೇವೆ, ಬೇರೆಲ್ಲ ಆಚರಣೆಗಳನ್ನು ಮಾಡ್ತೇವೆ, ಅದೆಲ್ಲವೂ ಕೂಡ ಇದರಲ್ಲಿ ಬರ್ತದೆ. ದಾನ, ಧರ್ಮ, ತಪಸ್ಸು ಎಲ್ಲವೂ ಇದರಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಸಂಕೀರ್ತನ ಮಾಡುವಂಥದ್ದು ತುಂಬಾ ಮುಖ್ಯವಾಗಿರ್ತದೆ. ಈ ಕೀರ್ತನ ಮಾಡುವಂಥದ್ದು, ಜಪವನ್ನು ಮಾಡುವಂಥದ್ದು. ಹಾಗೆ ಭಾಗವತಂ ಕ್ಲಾಸ್ ಕೇಳುವಂಥದ್ದು, ಭಾಗವತಂ ಪುಸ್ತಕ ಓದುವಂಥದ್ದು, ಭಗವದ್ಗೀತೆ ಪುಸ್ತಕ ಓದುವಂಥದ್ದು, ಶ್ರೀಲ ಪ್ರಭುಪಾದರ ಪುಸ್ತಕ, ಅಂದ್ರೆ ಪ್ರತಿನಿತ್ಯ ನಾವು ಇದನ್ನು ಓದ್ಬೇಕು ಅಂತ ಹೇಳಿ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಂಜೆಯ ಆರಂಭದಲ್ಲಿ ಸ್ವಾಮೀಜಿ ಮನೆಗೆ ಹಿಂದಿರುಗುತ್ತಾ ಅಂಗಡಿಗಳನ್ನು, ಜನ ಕಿಕ್ಕಿರಿದ ಬಾಡಿಗೆ ಮನೆಗಳನ್ನು ದಾಟಿ ಹೋಗುತ್ತಿದ್ದರು. ಉದ್ಯಾನದಿಂದ ಬಂದ 1 ಡಜನಿಗೂ ಹೆಚ್ಚು ಆಸಕ್ತ ಹೊಸ ಜನರು ಅವರನ್ನು ಹಿಂಬಾಲಿಸಿದರು. ಸ್ವಾಮೀಜಿ ಮತ್ತೆ ಅಲ್ಲಲ್ಲಿ ಕಿರುಚಾಟಕ್ಕೂ ಚುಚ್ಚು ಮಾತಿಗೂ ಒಳಗಾದರು. ಆದರೆ ಉದ್ಯಾನದಿಂದ ಅವರನ್ನು ಹಿಂಬಾಲಿಸಿ ಬಂದವರು ಇನ್ನೂ ಭಾವ ತೀವ್ರತೆಯ ಗಾಢ ಪ್ರಭಾ ವಲಯದಲ್ಲಿ ಇದ್ದರು. ಅದು ಬೀದಿಯಿಂದ ಬಂದ ಕೆಲವು ಚುಚ್ಚು ಮಾತುಗಳನ್ನು ಸುಲಭವಾಗಿ ಸಹಿಸಿಕೊಂಡಿತು. ವಿಶೇಷವಾಗಿ ಪ್ರಭುಪಾದರು ವಿಚಲಿತರಾಗಲಿಲ್ಲ. ಅವರು ತಲೆ ಎತ್ತಿ ಮಾತನಾಡದೆ ನಡೆಯುತ್ತಿದ್ದಾಗ ತಮ್ಮ ಯೋಚನೆಗಳಲ್ಲಿ ಗಂಭೀರವಾಗಿ ಲೀನರಾಗಿದ್ದರು. ಹಾಗಿದ್ದರೂ ಅವರ ಕಣ್ಣುಗಳು ಜನರನ್ನು, ಸ್ಥಳಗಳನ್ನು ಹಾಗೂ 7ನೇ ಅವೆನ್ಯೂ ಹಾದು ಹೋಗುವಾಗ ತಮ್ಮ ಕಣ್ಣುಗಳನ್ನು ಸಂಧಿಸುವ ದೃಷ್ಟಿಗಳನ್ನು ಚುರುಕಾಗಿ ಗಮನಿಸುತ್ತಿದ್ದವು. ಹೀಗೆ ಅವರು ಇಗರ್ಜಿಗಳನ್ನು, ಮಸಣ ಮನೆಗಳನ್ನು ದಾಟಿದರು. ಮೊದಲ ಅವೆನ್ಯೂ ದಾರಿಯಿಂದ ಗದ್ದಲದ ಭಾರೀ ವಾಹನ ಸಂಚಾರದ 2ನೇ ಅವೆನ್ಯೂ ದಾರಿಗೆ ಹಾದು ಹೋದರು. 2ರಿಂದ ಮುಂದಕ್ಕೆ ಮದ್ಯದ ಅಂಗಡಿಗಳನ್ನು, ನಾಣ್ಯದ ಲಾಂಡ್ರಿಗಳನ್ನು, ಮಾಂಸದ ಅಂಗಡಿಗಳನ್ನು ದಾಟಿ ಹೋದರು. ನಂತರ ಇಗ್ಲೇಷಿಯಾ ಆಲಿಯಾನ್ಸಾ, ಕ್ರಿಶ್ಚಿಯಾನ ಮಿಷನರಿ ಹಾಗೂ ಕೋಹ್-ಇ-ನೂರ್ ಅಂತರ್ಖಂಡ ಉಪಹಾರದ ಭವನಗಳನ್ನು ಹಾದು ಅಂತಿಮವಾಗಿ 26ನೇ ನಂಬರಿನ ಮನೆಗೆ ಮರಳಿದರು. ಉದ್ಯಾನದಿಂದ ಬಂದ ಜನಸಮೂಹವು ಅಂಗಡಿ ಮಳಿಗೆಯವರೆಗೆ ಹಾದಿ ಬದಿಯಲ್ಲಿ ನಿಂತಿತ್ತು. ಯುವಕರು ಅವರ ಬರುವಿಕೆಯನ್ನು ನಿರೀಕ್ಷಿಸುತ್ತಿದ್ದರು. ಅವರೆಲ್ಲ ನೂತನ ಸಂಕೀರ್ತನೆಗಳ ಬಗ್ಗೆ ಮತ್ತು ಉದ್ಯಾನದಲ್ಲಿ ಅಂಥ ಸುಂದರ ದೃಶ್ಯವನ್ನು ಸೃಷ್ಟಿಸಿದ ಹಿರಿಯರಾದ ಸ್ವಾಮೀಜಿ ಮತ್ತು ಅವರ ಶಿಷ್ಯರ ಬಗ್ಗೆ ಹೆಚ್ಚಿನದನ್ನು ತಿಳಿಯ ಬಯಸಿದ್ದರು.
ಅವರು ಅಂಗಡಿ ಮಳಿಗೆಯೊಳಗೆ ತುಂಬಿದ್ದರು. ಹೊರಗೆ ಹಾದಿ ಬದಿಯಲ್ಲಿ ಹಂಜು ಬುರುಕರು ಅಥವಾ ಬದ್ಧತೆ ಇಲ್ಲದವರು ಬಾಗಿಲ ಅಥವಾ ಕಿಟಕಿಯ ಬಳಿ ಹೊಗೆ ಸೇದುತ್ತಾ ನಿರೀಕ್ಷಿಸುತ್ತಾ ಅಥವಾ ಒಳಗೆ ಗೋಡೆಯ ಮೇಲಿರುವ ಚಿತ್ರಪಟಗಳನ್ನು ನೋಡಲು ಇಣುಕುತ್ತಾ ಅಲೆದಾಡುತ್ತಿದ್ದರು. ಸ್ವಾಮಿಯವರು ಒಳಗೆ ಪ್ರವೇಶಿಸಿ ನೇರವಾಗಿ ವೇದಿಕೆಗೆ ನಡೆದರು. ತಮ್ಮ ದೇವಾಲಯಕ್ಕೆ ಹಿಂದೆಂದೂ ಆಗಮಿಸದಿದ್ದ ಇಷ್ಟು ದೊಡ್ಡ ಜನಸಮೂಹಕ್ಕೆ ಎದುರಾಗಿ ಕುಳಿತರು. ಅವರು ಕೃಷ್ಣ ಪ್ರಜ್ಞೆಯನ್ನು ಮುಂದುವರಿಸಿ ಮಾತನಾಡಿದರು. ಹಿಂದಿನಂತೆಯೇ ಅವರು ಸಂಸ್ಕೃತ ಪ್ರಮಾಣ ವಾಕ್ಯಗಳನ್ನು ಉಲ್ಲೇಖಿಸುತ್ತಾ ಹೋದಂತೆ ಶಬ್ದಗಳು ಉಸಿರಾಟದಷ್ಟು ಸಹಜವಾಗಿ ಬರುತ್ತಿದ್ದವು. ಪಾರ್ಕ್ನಲ್ಲೇ ಇದು ಅವರ ಗಮನಕ್ಕೆ ಬಂದಿತ್ತು. ಇಂದು ಅವರೆಲ್ಲ ಸಂಕೀರ್ತನೆ ಮಾಡಿದಂತೆಯೇ ಸದಾ ಪ್ರತಿಯೊಬ್ಬನು ಸಂಕೀರ್ತನೆ ಮಾಡಬೇಕೆಂದು ಸ್ವಾಮೀಜಿ ಹೇಳಿದರು. ಸ್ವಾಮೀಜಿಯ ವೇದಿಕೆಯ ಹತ್ತಿರ ಕುಳಿತಿದ್ದ ನೀಲಕೇಶಿ ಕನ್ಯೆಯೊಬ್ಬಳು ಕೈ ಎತ್ತಿದಳು. ಸಮಾಧಿ ಸ್ಥಿತಿಯಲ್ಲಿದ್ದಂತೆ ತೋರುತ್ತಿದ್ದ ಆಕೆ ಕೇಳಿದಳು, ನಾನು ಸಂಕೀರ್ತನೆ ಮಾಡುತ್ತಿದ್ದಾಗ ನನ್ನ ಹಣೆಯಲ್ಲಿ ಶಕ್ತಿಯ ಮಹಾ ಏಕಾಗ್ರತೆ ಉಂಟಾದಂತೆ, ಆ ಬಳಿಕ ಕೆಂಪು ಬೆಳಕಿನೊಂದಿಗೆ ಝೇಂಕಾರನಾದ ಬಂದಂತೆ ಅನಿಸುತ್ತದೆ. ಸುಮ್ಮನೆ ಸಂಕೀರ್ತನ ಮಾಡುತ್ತಲೇ ಇರು, ಅದು ನಿನ್ನನ್ನು ಶುದ್ಧವಾಗಿಸುತ್ತದೆ. ಸ್ವಾಮೀಜಿ ಹೇಳಿದರು. ಒಳ್ಳೆಯದು. ಸಂಕೀರ್ತನವು ಏನನ್ನು ಉಂಟು ಮಾಡುತ್ತದೆ? ಈಗ ಅವಳು ತನ್ನ ಸಮಾಧಿ ಸ್ಥಿತಿಯಿಂದ ಹೊರಬರುತ್ತಿದ್ದಂತೆ ತೋರಿದಳು. ಸಂಕೀರ್ತನವನ್ನು ಉಂಟು ಮಾಡುತ್ತದೆ. ಅವರು ಉತ್ತರವಿತ್ತರು. ನೀನು ನಿನ್ನ ಪ್ರಿಯತಮನ ಹೆಸರನ್ನು ಕೂಗುತ್ತಿರುವಂತೆಯೇ ಇದು ಕೂಡ. ನೀನು ತುಂಬಾ ಪ್ರೀತಿಸುವ ವ್ಯಕ್ತಿ ಯಾರಾದರೂ ಇದ್ದರೆ ನೀನು ಅವನ ಹೆಸರನ್ನು ಮತ್ತೆ ಮತ್ತೆ ಪುನರುಚ್ಚರಿಸಲು ಬಯಸುವೆ. ಇದು ಪ್ರೇಮದಿಂದಾಗಿ ಅಷ್ಟೇ. ಓದ್ಬೇಕಾ ಮಾತಾಜಿ? ಓದಿ ಮಾತಾಜಿ. ವ್ಯಕ್ತಿಯೊಬ್ಬ ಈ ಕೈಗಳನ್ನು ಎತ್ತದೆಯೇ ಹೇಳಿದ, ಆದರೆ ಇದು ಧ್ವನಿಯನ್ನು ಆಧರಿಸಿದ ಒಂದು ಬಗೆಯ ಸಂಮೋಹಿನಿ ಅಲ್ಲವೇ? ನಾನು ಮೇಲಿಂದ ಮೇಲೆ ಕೋಪೂಲ ಅಂತ ಪಠಣ ಮಾಡಿದರೆ ಇದು ಅದರಂತೆಯೇ ಅಲ್ಲವೇ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಓದಿ ಇನ್ನೊಂದು ಪ್ಯಾರಾಗ್ರಾಫ್. ರಾಜು ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ರಾಜು ಪ್ರಭುಜಿ. ಪ್ರವೀಣ ಮಾತಾಜಿ ಓದ್ಲಿ, ಇನ್ನೊಂದು ಪ್ಯಾರ ಅಲ್ಲ ಅಲ್ಲಿ ಇಲ್ಲ, ಉಂಟು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದಿ. ಇಲ್ಲ, ಪ್ರಭುಪಾದರು ಉತ್ತರವಿತ್ತರು. ನೀನು ಯಾವುದೇ ಪದವನ್ನು ತೆಗೆದುಕೋ, 10 ನಿಮಿಷ ಪುನರುಚ್ಚರಿಸು, ನಿನಗೆ ಚಿಕಿತ್ಸೆ ಎನ್ನಿಸುವುದು. ಆದರೆ ನಾನು 24 ಗಂಟೆ ಪಠಣ ಮಾಡುತ್ತೇನೆ, ನಮಗೆ ದಯವಾಗುವುದಿಲ್ಲ. ಅಷ್ಟೇ ಅಲ್ಲ, ನಾನು ಹೊಸ ಶಕ್ತಿಯನ್ನು ಅನುಭವಿಸುತ್ತೇನೆ. ಈ ಪ್ರಶ್ನೆ ಇಂದು ಹೆಚ್ಚು ಪ್ರಸ್ತುತವೆಂದು ತೋರಿತು. ಎಲ್ಲ ಅತಿಥಿ ಅದನ್ನು ಈಗ ಸೈದ್ಧಾಂತಿಕವಾಗಿ ಬಗೆದು ನೋಡುತ್ತಿದ್ದರು. ಸ್ವಾಮಿಯವರ ಅನುಯಾಯಿಗಳು ಅದನ್ನು ವಿಜಯವೆಂದು ಗುರುತಿಸಿದರು. ಇವರು ಇತರರಿಗೆ ಅತಿಥಿಯರಾಗಿ ಮಾರ್ಗದರ್ಶಕರಾಗಿ ಸ್ವಲ್ಪ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಅತಿಥಿಗಳಿಗಾಗಿ ಸ್ವಲ್ಪ ಪ್ರಸಾದವನ್ನು ತಯಾರಿಸುವಂತೆ ಸ್ವಾಮೀಜಿ ಕೀರ್ತನಾನಂದನಿಗೆ ಹೇಳಿದರು. ಶೀಘ್ರವಾಗಿ ಕೀರ್ತನಾನಂದನು ಪ್ರತಿಯೊಬ್ಬರಿಗೂ ಕಾಗದದ ತಟ್ಟೆಯಲ್ಲಿ ಹುಗ್ಗಿಯನ್ನು ಇಟ್ಟುಕೊಂಡು ಕಾಣಿಸಿಕೊಂಡನು. ಸಂಕೀರ್ತನ ಪ್ರಕ್ರಿಯೆಯು ಕೇವಲ ಮನಸ್ಸನ್ನು ಶುಚಿಗೊಳಿಸುವುದಕ್ಕಾಗಲಿ ಮಾತ್ರ. ಪ್ರಭುಪಾದರು ಹೇಳಿದರು, ನಮಗೆ ನಮ್ಮ ಬಗ್ಗೆ, ಈ ಜಗತ್ತಿನ ಬಗ್ಗೆ, ದೇವರ ಬಗ್ಗೆ, ಎಲ್ಲದರ ನಡುವೆ ಸಂಬಂಧದ ಬಗ್ಗೆ ಅನೇಕ ತಪ್ಪು ತಿಳುವಳಿಕೆಗಳಿವೆ. ನಮಗೆ ಅನೇಕ ಅಪನಂಬಿಕೆಗಳಿವೆ. ಈ ಸಂಕೀರ್ತನ ಬಗ್ಗೆ ಓಕೆ ಮಾತು ಕೃಷ್ಣನಿಗಿಂತ ಭಿನ್ನವಲ್ಲ ಎನ್ನುವುದನ್ನು ನೀವು ಆ ಬಳಿಕ ಅರ್ಥ ಮಾಡಿಕೊಳ್ಳಿರಿ. ಆ ನೀಲಕೇಶಿ ಕೆನ್ನೆಯ ಜೊತೆಗಿದ್ದ ಹುಡುಗನೊಬ್ಬ ಅಸಮಂಜಸವಾಗಿ ಮಾತನಾಡಿದನು. ಹೌದು, ಇಲ್ಲ, ನಾನು ಪ್ರಭುಪಾದ. ಹೌದು, ಆರಂಭದಲ್ಲಿ ನಾವು ಕೀರ್ತನ ಮಾಡಬೇಕು. ನಾವು ಯಾವುದೇ ಸ್ಥಿತಿಯಲ್ಲಿ ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಈಗ ಸತ್ಯಯುಗದಲ್ಲಿ 4 ಕಾಲುಗಳು ಇತ್ತು ಅಂತ ಹೇಳಿದ್ವಲ್ಲ, ಇದ್ರ ಬಗ್ಗೆ ನೋಡೋಣ. ಸತ್ಯಯುಗದಲ್ಲಿ ತಪಸ್ಸು, ಶುಚಿತ್ವ, ದಯೆ, ಸತ್ಯ ಇತ್ತು. ಆಮೇಲೆ ತ್ರೇತಾಯುಗದಲ್ಲಿ 3 ಕಾಲುಗಳು ಅಂತ ಹೇಳಿದ್ರೆ ದಯೆ, ಸತ್ಯ, ಶುಚಿತ್ವ. ಅಂದ್ರೆ ತಪಸ್ಸು ಹೋಯ್ತು. ತಪಸ್ಸು ಅಂತ ಹೇಳಿದ್ರೆ ಈ ಮದ್ಯಪಾನ ಮಾಡುವಂಥದ್ದು.
ಅದು ಶುರು ಆಗುತ್ತೆ. ಮತ್ತೆ ದಯೆ, ಇದು ಯಾವ್ದ್ರಲ್ಲಿ ದ್ವಾಪರ ಯುಗದಲ್ಲಿ ಏನಾಯ್ತು, 2 ಕಾಲಿರುತ್ತೆ. ಅಂದ್ರೆ ದಯೆ ಸತ್ಯ, ಅಂದ್ರೆ ಅಲ್ಲಿ ಶುಚಿತ್ವ ಮತ್ತೆ ತಪಸ್ಸು ಹೋಯ್ತು. ಶುಚಿತ್ವ ಅಂತ ಹೇಳಿದ್ರೆ ಅನೈತಿಕ ಸ್ತ್ರೀ ಸಂಗ ಮಾಡುವಂಥದ್ದು. ಇನ್ನು ಸತ್ಯ ಯಾವ್ದು, ಇದು ಕಲಿಯುಗದಲ್ಲಿ ಸತ್ಯ ಮಾತ್ರ ಇರುತ್ತೆ. ಇಲ್ಲಿ ದಯೆ, ಶುಚಿತ್ವ ಮತ್ತೆ ತಪಸ್ಸು ಹೋಗುತ್ತೆ. ದಯೆ ಅಂತ ಹೇಳಿದ್ರೆ ಮಾಂಸಾಹಾರ ಸೇವನೆ ಮಾಡುವಂಥದ್ದು. ಹೀಗೆ ನಾವು ನೋಡ್ಬೋದು. ಈ ರೀತಿಯಾಗಿ ಧರ್ಮದ ಕಾಲುಗಳು ಇಲ್ಲ ಈಗ ಸತ್ಯಯುಗದಲ್ಲಿ ಬಿದ್ದಿದೆ. ಅಂದ್ರೆ ಯಾವಾಗ ಪ್ರತಿಯೊಬ್ಬರು ಕೂಡ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸ್ತಾರೆ, ಅವಾಗ ಇದನ್ನು, ಯಾಕಂತ ಹೇಳಿ ಇಲ್ಲಿ ಪ್ರಭುಪಾದರು ಹೇಳ್ತಾರೆ 4 ನಿಯಂತ್ರಕ ತತ್ವಗಳನ್ನು ಪಾಲಿಸ್ಬೇಕು ಅಂತ ಹೇಳಿ. 4 ನಿಯಂತ್ರಕ ತತ್ವಗಳನ್ನು ಪಾಲಿಸ್ತಾ 16 ಸುತ್ತು ಜಪವನ್ನು ಮಾಡ್ತಾ ಇದ್ರೆ ಧರ್ಮದ 4 ಕಾಲುಗಳನ್ನು ಮತ್ತೆ ಮರುಸ್ಥಾಪಿಸ್ಬೋದು ಅಂತ ಹೇಳಿ ಇದನ್ನ ನಾವಿಲ್ಲಿ ತಿಳಿಯುವಂಥದ್ದು. ಇಲ್ಲಿ ಪ್ರಭುಪಾದರು ಒಂದು ಆಕ್ಚುಲಿ ಈಗ ಏನು ಓದಿದ್ರೆ ನನಗೆ ಏನೊಂದು ಹೋಗ್ಲಿಲ್ಲ ತಲೆ ಎಲ್ಲ ಡಿಸ್ಟರ್ಬೆನ್ಸ್ ಇತ್ತು. ಇಟ್ಸ್ ಓಕೆ. ಸಂಜೆ ಆರಂಭದಲ್ಲಿ ಸ್ವಾಮೀಜಿ ಮನೆಗೆ ಹಿಂದಿರುಗುತ್ತಾ ಅಂಗಡಿಗಳನ್ನು, ಜನ ಕಿಕ್ಕಿರಿದ ಬಾಡಿಗೆ ಮನೆಗಳನ್ನು ದಾಟಿ ಹೋಗ್ತಿದ್ರು. ಸೊ ಉದ್ಯಾನದಿಂದ ಬಂದ 1 ಡಜನ್ನಿಗೂ ಹೆಚ್ಚು ಆಸಕ್ತ ಜನರು ಅವರನ್ನು ಹಿಂಬಾಲಿಸಿದ್ರು. ಹೀಗೆ ಅವರು ಅವರ ನಿವಾಸಕ್ಕೆ ಹೋಗುವಾಗ ಏನಾಗ್ತದೆ, ಅವರ ಹಿಂದೆ ಒಂದಷ್ಟು ಜನ ಕೂಡ ಅವರನ್ನ ಹಿಂಬಾಲಿಸ್ತಾ ಇದ್ರು. ಇನ್ನು ಕೆಲವರು ಅವರಿಗೆ ಚುಚ್ಚು ಮಾತಿನಿಂದ ಒಂದು ಹೀಯಾಳಿಸ್ತಾ ಇದ್ರು. ಆದ್ರೆ ಪ್ರಭುಪಾದರು ಅದನ್ನ ಜಸ್ಟ್ ಅವರು ಏನು ಕೂಡ ಅದಕ್ಕೆ ಪ್ರತಿಕ್ರಿಯಿಸ್ತಾ ಇರ್ಲಿಲ್ಲ. ಹೀಗೆ ಅವರನ್ನ ನೋಡ್ತಾ ಇದ್ರು ಅಷ್ಟೇ. ಹೀಗೆ ಹೋಗ್ತಾ ಇದ್ರೆ ಅವರು ಹೋಗುವಾಗ ಏನಾಯ್ತು, ಈ ಇಗರ್ಜಿಗಳನ್ನು, ಮಸನ ಮನೆಗಳನ್ನು ದಾಟಿದ್ರು. ಮತ್ತೆ ಅವೆನ್ಯೂ ದಾರಿಯಿಂದ ಕತ್ತಲದ ಭಾರಿ ವಾಹನ ಸಂಚಾರದ 2ನೇ ಅವೆನ್ಯೂ ದಾರಿಗೆ ಹಾದು ಹೋದ್ರು. ಆದ್ರೂ ಅವರನ್ನು ಜನ ಫಾಲೋ ಅಂದ್ರೆ ಅವರನ್ನು ಹಿಂಬಾಲಿಸ್ತಾ ಇದ್ರು. ಯಾಕೆಂದ್ರೆ ಅವ್ರಿಗೆ ಯುವಕರಿಗೆ ಹೇಗೆ ಹಾದಿ ಬದಿಯಲ್ಲಿ ಯುವಕರೆಲ್ಲ ನಿಂತಿದ್ರು, ಅವರಿಗೆ ಇವರಿಂದ ಈ ಸಂಕೀರ್ತನ ನರ್ತನಗಳನ್ನು ಕೇಳುವ ಒಂದು ಆಸಕ್ತಿ ಇತ್ತು. ಸ್ವಾಮೀಜಿ ಮತ್ತು ಅವರ ಶಿಷ್ಯರ ಬಗ್ಗೆ ಹೆಚ್ಚಿನದನ್ನು ತಿಳಿಯ ಬಯಸಿದ್ರು ಅವರು. ಯಾಕಂದ್ರೆ ಶಿಷ್ಯರೆಲ್ಲ ಈ ತಲೆಯನ್ನೆಲ್ಲ ಇದ್ ಮಾಡಿ ಹೋಲಿಸಿ ಈ ರೀತಿಯಾಗಿದ್ದೆಲ್ಲ ನೋಡಿದಾಗ ಜನರಿಗೆ ಒಂದು ಕುತೂಹಲ ಬರ್ತದೆ. ಏನಿದು, ಇದರ ಬಗ್ಗೆ ಇನ್ನಷ್ಟು ತಿಳಿಬೇಕು, ಏನಿದು ಸಂಕೀರ್ತನ ಯಜ್ಞ ಮಾಡ್ತಾ ಅಂದ್ರು, ಈ ಕೃಷ್ಣ ಪ್ರಜ್ಞೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇವರೆಲ್ಲ, ಇನ್ನಷ್ಟು ತಿಳಿಬೇಕು ಅವರ ಬಗ್ಗೆ ಅಂತ ಹೇಳಿ ಅವರಿಗೆ ಆಸಕ್ತಿ ಆಗುತ್ತೆ. ಹಾಗೆ ಅವರೆಲ್ಲರೂ ಇವರ ಶಿಷ್ಯರನ್ನು, ಸ್ವಾಮೀಜಿಯನ್ನು, ಯಾರ ಪ್ರಭುಪಾದರನ್ನು ನೋಡ್ತಾ ಮತ್ತೆ ಅವರ ಹಿಂದೆ ಹೋಗ್ತಾ ಇದ್ರು. ತಮ್ಮ ದೇವಾಲಯಕ್ಕೆ ಹಿಂದೆಂದೂ ಆಗಮಿಸದಿದ್ದ ಇಷ್ಟು ದೊಡ್ಡ ಜನ ಸಮೂಹಕ್ಕೆ ಎದುರಾಗಿ ಕುಳಿತರು. ಅವರು ಕೃಷ್ಣ ಪ್ರಜ್ಞೆಯನ್ನು ಮುಂದುವರಿಸಿ ಮಾತನಾಡಿದ್ರು. ಇಂದಿನಂತೆಯೇ ಅವರು ಸಂಸ್ಕೃತ ಪ್ರಮಾಣ ವಾಕ್ಯಗಳನ್ನು ಉಲ್ಲೇಖಿಸುತ್ತಾ ಹೋದಂತೆ ಶಬ್ದಗಳು ಉಸಿರಾಟದಷ್ಟು ಸಹಜವಾಗಿ ಬರ್ತಿದ್ವು. ಅಂದ್ರೆ ಇಲ್ಲಿ ಪ್ರಭುಪಾದರು ವಿವರಣೆಯನ್ನು ಕೊಡಬೇಕಾದ್ರೆ ಏನೋ ಅದಕ್ಕೆ ಏನು ಒಂದು ಶ್ಲೋಕಗಳನ್ನು ಉಲ್ಲೇಖಿಸಿ ಕೊಡ್ತಾ ಇದ್ರು. ಸ್ವಾಮೀಜಿಯ ವೇದಿಕೆಯ ಹತ್ತಿರ ಕುಳಿತಿದ್ದ ನೀಲಕೇಶಿ ಕನ್ಯೆ ಒಬ್ಳು. ಈಗ ಸಹಜವಾಗಿ ಕೆಲವರಿಗೆ ಹೀಗೆ ಆಗ್ತದೆ, ಹಾಗೆ ಆಗ್ತದೆ ಅಂತ ಹೇಳುವಂಥದ್ದು. ಹಾಗೆ ಇಲ್ಲಿ ಒಂದು ಹುಡುಗಿ ಹೇಳ್ತಾ ಇದ್ದಾಳೆ, ಏನಂತೇಳಿ, ನನಗೆ ಒಂದು ಬೆಳಕಿನೊಂದಿಗೆ ಝಿಂಕಾರದ ನಾದ ಬಂದಂತೆ ಅನಿಸ್ತಿದೆ ಅಂತ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಇಲ್ಲ ನೀನ್ ಸುಮ್ಮನೆ ಸಂಕೀರ್ತನ ಮಾಡ್ತಾ ಇರು, ಸಂಕೀರ್ತನ ಮಾಡೋದು ಮುಂದುವರಿಸು ಅಂತ ಹೇಳ್ತಾರೆ. ಸಂಕೀರ್ತನವು ಸಂಕೀರ್ತನವನ್ನು ಉಂಟು ಮಾಡ್ತದೆ ಅಂತ ಉತ್ತರ ಇಡ್ತಾರೆ. ಹೇಗೆ, ಈಗ ನೀನು ನಿನ್ನ ಪ್ರಿಯಕರನ ಹೆಸರನ್ನು ಕೂಗಿ ಕರೆದಾಗ, ಅಂದ್ರೆ ಅದು ಕೂಗಿ ಕರೆಯುವಂಥದ್ದು ಅಂದ್ರೆ ಅದು ಪ್ರೇಮದಿಂದ ಅಂತ ಹೇಳಿ, ಪ್ರೇಮದಿಂದಾಗಿ ಮತ್ತೆ ಮತ್ತೆ ಪುನರುಚ್ಚಿಸಿದ ಹಾಗೆ. ಆಗ ಅಲ್ಲೊಬ್ಬ ವ್ಯಕ್ತಿ ಕೇಳ್ತಾನೆ, ಹಾಗಾದ್ರೆ ನಾವು ಏನ್ ಬೇಕಾದ್ರೂ ಕೂಡ ಪಠನ ಮಾಡ್ಬೋದಾ ಅಂತೇಳಿ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಇಲ್ಲ, ನೀನು ಯಾವುದೇ ಪದವನ್ನು ತೆಗೆದುಕೋ, 10 ನಿಮಿಷ ಪುನರುಚ್ಚರಿಸು, ನಿನಗೆ ಜಿಗುಪ್ಸೆ ಎನಿಸುವುದು ಅಲ್ವಾ. ನಿಮ್ಗೆ ಯಾವುದೇ ಅಂತ ಪದಗಳನ್ನು ಮತ್ತೆ ಮತ್ತೆ ಹೇಳೋದಕ್ಕೆ ಇಷ್ಟ ಆಗುತ್ತಾ? ಭೌತಿಕವಾದ ಪದಗಳು ಏನಿದ್ರು ಕೂಡ ಇಲ್ಲ. ಹರೇ ಕೃಷ್ಣ ಮಹಾಮಂತ್ರವನ್ನು ಎಷ್ಟು ಬಾರಿ ಹೇಳಿದ್ರು ಕೂಡ, ಅದಕ್ಕೆ ಇವ್ರು ಹೇಳ್ತಾರೆ, ಯಾರು ಭಕ್ತಿ ವಿನೋದ್ ಠಾಕೂರ್ ಅವ್ರು ಹೇಳ್ತಾರೆ ಏನಂತೇಳಿ, ನನಗೆ 1 ನಾಲಿಗೆ ಇದ್ರೆ ಸಾಕಾಗುದಿಲ್ಲ, 1000 ನಾಲಿಗೆ ಬೇಕು ಈ ಅಂದ್ರೆ ಈ ಒಂದು ಭಗವಂತನ ಪವಿತ್ರ ನಾಮವನ್ನು ಹೇಳೋದಕ್ಕೆ, ಅಂದ್ರೆ ಅಷ್ಟು ಸಂತೋಷ ಅದ್ರಲ್ಲಿ. ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಯಾವುದೇ ಒಂದು ಪದಗಳನ್ನು ಹೇಳೋದಕ್ಕೆ ಆಗೋದಿಲ್ಲ, ಅದು ನಿನಗೆ ಜಿಗುಪ್ಸೆ ಎನಿಸ್ತದೆ. ಆದ್ರೆ ನಾವು 24 ಗಂಟೆ ಪಠನ ಮಾಡ್ತೇವೆ, ನಮ್ಗೆ ದಣಿವಾಗುವುದಿಲ್ಲ. ಅಷ್ಟೇ ಅಲ್ಲ, ನಾವು ಹೊಸ ಶಕ್ತಿಯನ್ನು ಅನುಭವಿಸ್ತೇವೆ. ಈಗ ನಾವು ಕೂಡ 4-5 ವರ್ಷಗಳಿಂದ ಈ ಕೃಷ್ಣ ಪ್ರಜ್ಞೆಯಲ್ಲಿ ಹರೇ ಕೃಷ್ಣ ಜಪವನ್ನು ಮಾಡುವಂಥದ್ದು, ಕೀರ್ತನೆಯಲ್ಲಿ ಪಾಲ್ಗೊಂಡಾಗ ಏನಾಗ್ತದೆ, ನಮ್ಗೆ ಮತ್ತೆ ಮತ್ತೆ ಅದನ್ನ ಕೇಳ್ಬೇಕು ಅಂತ
ಅನಿಸುತ್ತೆ, ನಿಮ್ಗೆಲ್ಲ ಅನಿಸುತ್ತೆ. ಈ ಪ್ರಶ್ನೆ ಇಂದು ಹೆಚ್ಚು ಪ್ರಸ್ತುತವೆಂದು ತೋರಿತು. ಎಲ್ಲಾ ಅತಿಥಿಗಳು ಉದ್ಯಾನದಲ್ಲಿ ಸಂಕೀರ್ತನ ಮಾಡಿದ್ರು. ಅವರು ಏನನ್ನು ಅನುಭವಿಸಿದ್ರೋ ಅದನ್ನು ಈಗ ಸೈದ್ಧಾಂತಿಕವಾಗಿ ಬಗೆದು ನೋಡುತ್ತಿದ್ರು. ಸ್ವಾಮಿಯವರ ಅನುಯಾಯಿಗಳು ಇದನ್ನು ವಿಜಯವೆಂದು ಗುರುತಿಸಿದ್ರು. ಅವರ ಶಿಷ್ಯರೆಲ್ಲ ತಿಳ್ಕೊಂಡ್ರು ಏನಂತ ಹೇಳಿದ್ರೆ ಇದೊಂದು ನಮಗೆ ಜಯ ಸಿಕ್ಕಿದೆ, ಯಾಕಂದ್ರೆ ಎಲ್ಲರೂ ಕೂಡ ಇದ್ರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆಸಕ್ತಿಯಿಂದ. ಅತಿಥಿಗಳಿಗಾಗಿ ಸ್ವಲ್ಪ ಪ್ರಸಾದವನ್ನು ತಯಾರಿಸುವಂತೆ ಸ್ವಾಮೀಜಿ ಕೀರ್ತನಾನಂದನಿಗೆ ಹೇಳಿದ್ರು. ಶೀಘ್ರವಾಗಿ ಕೀರ್ತನಾನಂದನು ಪ್ರತಿಯೊಬ್ಬರಿಗೂ ಕಾಗದ ತಟ್ಟೆಯಲ್ಲಿ ಹುಗ್ಗಿಯನ್ನಿಟ್ಟುಕೊಂಡು ಕಾಣಿಸಿಕೊಂಡನು. ಸಂಕೀರ್ತನ ಪ್ರಕ್ರಿಯೆಯು ಕೇವಲ ಮನಸ್ಸನ್ನು ಶುಚಿಗೊಳಿಸ್ಲಿಕ್ಕಾಗಿ ಮಾತ್ರ. ಈಗ ಈ ಹರೇ ಕೃಷ್ಣ ಮಂತ್ರ, ಈಗ ಮಂತ್ರ ಹೇಳುವಂತದ್ದು ಅರ್ಥ ಏನಂದ್ರೆ ಮನಸ್ಸು ಬಿಡುಗಡೆ. ಹಾಗಾಗಿ ನಮ್ಮ ಮನಸ್ಸಲ್ಲಿ ಅಂತ ಹೇಳಿದ್ರೆ ಈಗ ಎಷ್ಟೋ ಜನ್ಮಗಳಿಂದ ಈ ಹೃದಯದಲ್ಲಿ ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮಾತ್ಸರ್ಯ ಇದೆಲ್ಲವೂ ಕೂಡ ಇದೆ. ಅದೆಲ್ಲವೂ ಕೂಡ ಹೋಗ್ಬೇಕು, ಅಂದ್ರೆ ಪರಿಶುದ್ಧತೆಯನ್ನು ಪಡೆಯುವಂಥದ್ದು. ಹಾಗೆ ಇಲ್ಲಿ ಹೇಳುವಂತ ಮನಸ್ಸನ್ನು ಶುಚಿಗೊಳಿಸ್ಲಿಕ್ಕೆ ಮಾತ್ರ. ಪ್ರಭುಪಾದ ಹೇಳಿದ್ರು, ನಮಗೆ ನಮ್ಮ ಬಗ್ಗೆ, ಈ ಜಗತ್ತಿನ ಬಗ್ಗೆ, ದೇವರ ಬಗ್ಗೆ, ಈ ಎಲ್ಲದರ ನಡುವಿನ ಸಂಬಂಧದ ಬಗ್ಗೆ ಅನೇಕ ತಪ್ಪು ತಿಳುವಳಿಕೆಗಳಿವೆ ಅಲ್ವಾ. ನಾವು ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಏನ್ ತಿಳಿಯುತ್ತೇವೆ ಅಂದ್ರೆ ಇದೇ ನಮಗೆ ಸಂತೋಷ ಅಂತೇಳಿ. ಇದನ್ನ ಒಂದು ಉದಾಹರಣೆ ಮೂಲಕ ಹೇಳ್ತಾರೆ. ಈಗ ಒಂದು ಹೋಟೆಲಿಗೆ ಹೋಗಿ ಅಲ್ಲಿ ನಾವು ಹೋಗುವಂತದ್ದು ಒಂದ್ 2-3 ದಿನ ಇರ್ಲಿಕ್ಕೆ. ಅಲ್ಲಿ ಹೋಗ್ಬಿಟ್ಟು ನಾವು ಫ್ರಿಡ್ಜ್ ತರುವಂತದ್ದು, ಟಿವಿ ತರುವಂತದ್ದು, ವಾಷಿಂಗ್ ಮಿಷಿನ್ ತರುವಂತದ್ದು ಮಾಡಿದ್ರೆ ಆಗ್ತದಾ? ಇಲ್ಲ, ನಾವು ಅಲ್ಲಿಂದ ಹೋಗ್ಲೇಬೇಕು. ಅದೇ ರೀತಿ ಇದನ್ನ ಜೈಲಿಗೆ ಕೂಡ ಹೋಲಿಸ್ತಾರೆ. ಇದೊಂದು ಈ ಭೌತಿಕ ಪ್ರಪಂಚ ಅಂತ ಹೇಳಿದ್ರೆ ಇದೊಂದು ಜೈಲ್ ಇದ್ದ ಹಾಗೆ ಅಂತ ಹೇಳಿ. ಸೊ ಜೈಲಲ್ಲಿ ಕೂಡ ನಾವು ಜೀವನ ಪೂರ್ತಿ ಕಳೀಲಿಕ್ಕೆ ಆಗ್ತದಾ? ಇಲ್ಲ. ನಮ್ದ ಸಜೆ ಮುಗಿದ ನಂತರ ಅಲ್ಲಿಂದ ನಾವು ಹೊರಗೆ ಬರ್ಲೇಬೇಕು, ಒಳ್ಳೆಯ ನಾಗರಿಕರಾಗುವಂಥದ್ದು. ಅದೇ ರೀತಿ ಈ ದುಃಖಾಲಯಂ ಅಶಾಶ್ವತಂ ಅಂತೇಳಿ, ಇಲ್ಲಿ ಯಾವಾಗ್ಲೂ ಕೂಡ ಇದು ದುಃಖಾಲಯ. ಇಲ್ಲಿ ಏನು ಒಂದು ತಾತ್ಕಾಲಿಕವಾದ ಸಂತೋಷ ಇದೆ, ಅದನ್ನೇ ನಾವು ಇದು ಪರ್ಮನೆಂಟ್ ಅಂತ ತಿಳಿತೇವೆ, ಶಾಶ್ವತ ಅಂತ ತಿಳಿತೇವೆ. ಆದ್ರೆ ಇದು ಶಾಶ್ವತ ಅಲ್ಲ. ಭಗವಂತನ ಧಾಮದಲ್ಲಿ ಪ್ರತಿಯೊಂದು ನಾವು ಮಾತೇನಿದೆ ಅದು ಪೂರಾ ಹಾಡಿನಂತೆ, ಪ್ರತಿಯೊಂದು ನಡೆಯೋದು ಏನಿದೆ ಅದು ನೃತ್ಯದಂತೆ, ಹೆಜ್ಜೆ ಏನಿದೆ ಅದು ನೃತ್ಯದಂತೆ. ಹಾಗಾಗಿ ಅದು ನಿಜವಾದ ಸಂತೋಷ, ಶಾಶ್ವತವಾದ ಸಂತೋಷ ಅಂತೇಳಿ ಇಲ್ಲಿ ನಾವು ಇರ್ಬೋದು. ನಮಗೆ ಅನೇಕ ಅಪನಂಬಿಕೆಗಳಿವೆ. ಈ ಸಂಕೀರ್ತನವು ಕೃಷ್ಣನಿಗಿಂತ ಭಿನ್ನವಲ್ಲ ಎನ್ನುವುದನ್ನು ನೀವು ಆ ಬಳಿಕ ಅರ್ಥ ಮಾಡಿಕೊಳ್ಳುವಿರಿ. ಯಾಕೆಂದ್ರೆ ಹರೇ ಕೃಷ್ಣ ಜಪವನ್ನು ಮಾಡುವಂಥದ್ದು ಇಲ್ಲಿ ನಮ್ಮ ನಾಲಿಗೆಯಲ್ಲಿ ಕೃಷ್ಣ ನರ್ತನ ಮಾಡ್ತಾನೆ ಅಂತ ಹೇಳಿ. ಈಗ ನಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಅಂತೇಳಿ. ಅಂದ್ರೆ ನಾವು ಈ ಭೌತಿಕ ಕಣ್ಣುಗಳಿಂದ ಕೃಷ್ಣನ ನೋಡ್ಲಿಕ್ಕೆ ಆಗೋದಿಲ್ಲ. ನಾವು ಹರೇ ಕೃಷ್ಣ ಮಂತ್ರವನ್ನು ಜಪಿಸ್ತಾ ಅದನ್ನ ಕೇಳುವುದರಿಂದ ನಾವು ಭಗವಂತನನ್ನು ನೋಡ್ತೇವೆ. ಹಾಗೆ ಇಲ್ಲಿ ಯಾರೋ ಒಂದು ಹುಡುಗಿ, ನೀಲಕೇಶಿ ಕನ್ಯೆ ಏನು ಇವಳಿಗೆ ಅವಳ ಅನುಭವವನ್ನು ಹೇಳ್ಕೊಳ್ತಾಳೆ. ಅವಳ ಜೊತೆ ಒಬ್ಬ ಹುಡುಗ ಇರ್ತಾನೆ. ಅವನು ಸ್ವಲ್ಪ ಅಸಮಂಜಸವಾಗಿ ಮಾತನಾಡ್ತಾನೆ. ಏನು ಅಂತ ಹೇಳಿದ್ರೆ ಅದು ಅವನ ಒಂದು ಅಭಿಪ್ರಾಯವನ್ನು ಇಲ್ಲಿ ಮುಂದೆ ನಾವು ನೋಡ್ಬೋದು. ಇದರಲ್ಲಿ ಏನಂತ ಹೇಳಿದ್ರೆ ಇಬ್ರು ಓದ್ಬೇಕು, ಸ್ಪಷ್ಟವಾಗಿ ಓದಿ ಮಾತ್ರ. ಯಾಕೆಂದ್ರೆ ಓದುವಾಗ ನಿಮ್ಮ ಕಡೆಯಿಂದ ನೆಟ್ವರ್ಕ್ ಪ್ರಾಬ್ಲಮ್ ಎಲ್ಲ ಇದ್ರೆ ನೀವ್ ಏನ್ ಓದಿದ್ದೀರಾ ಅಂತ ಹೇಳಿ ಇಲ್ಲಿ ಗೊತ್ತಾಗೋದಿಲ್ಲ. ಸ್ಪಷ್ಟವಾಗಿ ಓದೋದು, ಇಬ್ರು ಓದೋದು. ಒಬ್ರು ಪ್ರಭುಪಾದರು ಓದಿದ್ರೆ ಇನ್ನೊಬ್ರು ಹುಡುಗ, ಯಾರು ನೀಲಕೇಶಿ ಕನ್ಯೆಯ ಜೊತೆಗಿದ್ದ ಹುಡುಗ, ಇದನ್ನು ಓದ್ಬೇಕು. ಅವಾಗ ಕೇಳುವಾಗ ಚೆನ್ನಾಗಿರುತ್ತೆ. ಇದನ್ನು ಓದಿ, ಈಗ ಇಬ್ಬರು ಓದಿ. ನೆಕ್ಸ್ಟ್ ಓದ್ಲಿಕ್ಕೆ ಹೇಳಿ. ನೆಕ್ಸ್ಟ್ ಓದ್ಲಿಕ್ಕೆ ಹೇಳಿ ಮಾತಾಜಿ. ಹೇಳ್ತೇನೆ, ಹೋಯ್ತು. ರತ್ನ ಮಾತಾಜಿ ಮತ್ತೆ ರೋಹಿಣಿ ಎಸ್. ರತ್ನ ಮಾತಾಜಿ ಪ್ರಭುಪಾದ್ರದ್ದು ಓದಿ, ರೋಹಿಣಿ ಮಾತಾಜಿ ಹುಡುಗಂದು ಓದಿ. ಅವ್ರ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು, ಬೇರೆಯವ್ರಿಗೆ ಕೊಡಿ, ಬೇಗ ಆಗುತ್ತೆ. ಸ್ವಯಂ ಪ್ರಭಾ ಮಾತಾಜಿ ನೀವು ಪ್ರಭುಪಾದ್ರದ್ದು ಓದಿ. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಅದು ಎಕ್ಸ್ಪ್ಯಾಂಡ್ ಮಾಡ್ಕೊತಾ ಇದ್ದೀನಿ, ಅದು ಆಗ್ತಾ ಸ್ಕ್ರೀನ್. ಓಕೆ ಮಾತಾಜಿ, ಎಲ್ಲಿಂದ ಓದ್ಬೇಕು ಮಾತಾಜಿ? ಈ ಪ್ರಭುಪಾದರು, ಶ್ರೀಲ ಪ್ರಭುಪಾದ. ನೀವು ಓದುವಾಗ ಪ್ರಭುಪಾದ ಹೇಳ್ಬೇಡಿ, ಜಸ್ಟ್ ನಿಮ್ಮ ಪ್ರಭುಪಾದ ಅನ್ಕೊಂಡು ನೀವು ಅಲ್ಲಿ ಬಂದಾಗ ಓದಿ. ಹುಡುಗ ಅಂತ ಕೂಡ ಹೇಳುವಾಗಿಲ್ಲ. ಹುಡುಗ ಯಾರು ನೆಕ್ಸ್ಟ್ ಓದ್ತೀರಾ? ಹಾಗೆ ನಿಮ್ಮ ರೋಹಿಣಿ ಹುಡುಗ ಅಂತ ಹೇಳ್ಬೇಡಿ, ಅಲ್ಲಿಂದ ಓದ್ಕೊಂಡು ಹೋಗಿ ಅಷ್ಟೇ.
ಹರೇ ಕೃಷ್ಣ ಮಾತಾಜಿ. ಹೌದು ಹೌದು ಹೌದು, ಆರಂಭದಲ್ಲಿ ನಾವು ಕೀರ್ತನ ಮಾಡಬೇಕು. ನಾವು ಯಾವುದೇ ಸ್ಥಿತಿಯಲ್ಲಿ ಇದ್ದಿರಬಹುದು, ಅದು ಮುಖ್ಯವಲ್ಲ. ನೀವು ಕೀರ್ತನವನ್ನಾರಂಭಿಸಿದರೆ ಮೊದಲ ಲಾಭ ಆಗುವುದು ಚೇತೋ ದರ್ಪಣ ಮಾರ್ಜನ. ಮನಸ್ಸು ಎಲ್ಲ ಕೊಳಕು ಸಂಗತಿಗಳನ್ನು ಕಳೆದುಕೊಂಡು ಶುಚಿಯಾಗುವುದು. ಮುಂದಿನ ಹಂತದಲ್ಲಿ ಈ ಲೌಕಿಕ ಜಗತ್ತಿನ ಯಾತನೆಗಳು, ಸಂಕಟಗಳು ಹಿಂಗುವವು. ಒಳ್ಳೆಯದು. ಲೌಕಿಕ ಒಂದು ಜಗತ್ತು ನಿಮಿಷ ನೀವಲ್ಲ, ಇನ್ನು ಅವರು ಯಾರು? ರೋಹಿಣಿ ಭಟ್ ಅವರು ಓದಿ. ಒಳ್ಳೆಯದು. ಲೌಕಿಕ ಜಗತ್ತು ಏನು ಎನ್ನುವುದು ನನಗೆ ಸರಿಯಾಗಿ ಅರ್ಥವಾಗುತ್ತಿಲ್ಲ. ಏಕೆಂದರೆ ಅಲ್ಲಿ ಪ್ರಭುಪಾದ ನೀವು ಓದಿ. ಸ್ವಯಂ ಪ್ರಭಾ ಮಾತಾಜಿ ಓದಿ. ಮಾತಾಜಿ ಎಲ್ಲಿ ಹೋದ್ರು? ಹರೇ ಕೃಷ್ಣ ಮಾತಾಜಿ, ಕಟ್ಟಾಯ್ತಾ? ಅಲ್ಲ, ಪ್ರಭುಪಾದರಿಂದ ನೀವು ಓದ್ಬೇಕು. ಇಲ್ಲಿ ಲೌಕಿಕ ಜಗತ್ತು ಅಲ್ಲಿಂದ ಓದಿ. ಹರೇ ಕೃಷ್ಣ ಮಾತಾಜಿ, ಕಟ್ಟಾಯ್ತಾ? ಹಾ ಹಾ. ಲೌಕಿಕ ಹರೇ ಕೃಷ್ಣ. ಜಗತ್ತು ಇದು ಯಾತನೆಗಳಿಂದ, ನಾಳೆಗೆ ಸಂಕಟಗಳಿಂದ. ಮಾತಾಜಿ 6 ಗಂಟೆ ಆಯ್ತು. ಓಕೆ. ನಾಳೆ ನೀವೇ ಓದ್ಲ ಕಂಟಿನ್ಯೂ ಮಾತಾಜಿ ಮಾಡಿ. ನೀನು? ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ಆಯ್ತು ವೈಷ್ಣವೇಭ್ಯೋ ನಮೋ ಮಾತಾಜಿ. ನಮಃ. ಅನಂತ ಕೋಟಿ ವೈಷ್ಣವ ಕಿ ಜೈ. ನಮಾಚಾರ್ಯ ಶ್ರೀ ಠಾಕುರ್ ಕಿ ಜೈ. ಶ್ರೀ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ